ಹರೇ ಕೃಷ್ಣ ಮಾತಾಜಿ, ಮಾಡಿದ್ದೇನೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ರೀನಾ ಮಾತಾಜಿ ಪ್ರೇಯರ್ ಮಾಡ್ತೀರಾ? ಹರೇ ಕೃಷ್ಣ ಮಾತಾಜಿ. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ. ಇಸ್ಕಾನ್ ಮಂಗಳೂರು ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನದ ವತಿಯಿಂದ ನಡೆಸಿಕೊಡುತ್ತಿರುವ ಚೈತನ್ಯ ಚರಿತಾಮೃತ ಓದುವ ತರಗತಿಗೆ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ಇದ್ದೇನೆ. ಶ್ರೀ ಶ್ರೀ ರಾಧಾ ಗೋವಿಂದ ಅವರ ಚರಣಾರವಿಂದಗಳಲ್ಲಿ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಈ ಕೃಷ್ಣ ಪ್ರಜ್ಞೆಯನ್ನು ಪ್ರಪಂಚದಾದ್ಯಂತ ಹರಡಿರುವ ಇಸ್ಕಾನ್ ಸಂಸ್ಥೆಯ ಸಂಸ್ಥಾಪಕ ಆಚಾರ್ಯರಾದ ಎಸಿ ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರೋಪಾದ ಅವರಿಗೂ ನನ್ನ ನಮನಗಳನ್ನು ಸಲ್ಲಿಸುತ್ತಾ, ಈ ದೇವಸ್ಥಾನದ ಮುಖ್ಯಸ್ಥರು, ಈ ಕಾರ್ಯಕ್ರಮದ ಕಾರ್ಯಕರ್ತರುಗಳು ಮತ್ತು ನನ್ನ ಗುರುಗಳಾದ ಪೂಜ್ಯ ನಾಮನಿಷ್ಠಾಸ್ ಪ್ರಭುಜಿಯವರಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಗುರು ಪ್ರಣಾಮದೊಂದಿಗೆ ಇವತ್ತಿನ ತರಗತಿಯನ್ನ ಶುರು ಮಾಡುತ್ತಾ ಇದ್ದೇನೆ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋಃ ಶ್ರೀಯುತಪದಕಮಲಂ ಶ್ರೀ ಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣುಪದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೇ. ನಾಮಸ್ತೆ ಸರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಮಾತಾಜಿ ಪ್ರಭುಜಿಗಳು, ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಎಲ್ಲರೂ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಎಲ್ಲರೂ ಪಂಚತತ್ವಕ್ಕೂ ಮತ್ತೆ ಗೌರ್ನಿತಾಯಲ್ಲಿ ನೀವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ. ಈ ಚೈತನ್ಯ ಚರಿತಾಂಶದ ಜ್ಞಾನ ನಿಮಗೆ ಚೆನ್ನಾಗಿ ಅರ್ಥ ಆಗಿ ಅದನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳೋ ತರ ಆಗ್ಲಿ ಅಂತ ಹೇಳ್ಬಿಟ್ಟು ನಾನು ಸಹ ಶ್ರೀ ಶ್ರೀ ರಾಧಾ ಗೋವಿಂದರಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೋತೀನಿ. ನಾನು ನಿಮ್ಗೆ ಹೇಳಕ್ಕೆ ಹೊರಟಿದ್ದೀನಿ, ಅದನ್ನ ನನಗೆ ಗುರು ಪರಂಪರೆಯ ಕರುಣೆಯಿಂದ ನಿಮ್ಗೆ ಆ ಒಂದು ಜ್ಞಾನವನ್ನು ತಲುಪಿಸುವಂತ ಶಕ್ತಿನ ನನಗೆ ಕೊಡ್ಲಿ ಅಂತ ಹೇಳ್ಬಿಟ್ಟು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಸೊ ನಾವಿವಾಗ ಚೈತನ್ಯ ಚರಿತಾಮೃತ ಆದಿಲೀಲಾ ಅಧ್ಯಾಯ 4 ನಾವು ಓದ್ತಾ ಇದ್ದೀವಿ. ಈ ಅಧ್ಯಾಯದ ಶೀರ್ಷಿಕೆ ಭಗವಾನ್ ಚೈತನ್ಯರ ಆವಿರ್ಭಾವದ ರಹಸ್ಯತಮ ಕಾರಣಗಳು. ಸೊ ಇದಕ್ಕಿಂತ ಮುಂಚೆ ನಾವು ಭಗವಾನ್ ಚೈತನ್ಯರು ಈ ಭೌತಿಕ ಪ್ರಪಂಚಕ್ಕೆ ಬರ್ಲಿಕ್ಕೆ ಬಾಹ್ಯ ಕಾರಣಗಳನ್ನು ಸಹ ನಮ್ಗೆ ಹೇಳಿದ್ರು ಅಲ್ವಾ? ಸೊ ಬಾಹ್ಯ ಕಾರಣ ಏನು ಅಂತ ಹೇಳ್ಬಿಟ್ಟು ಜ್ಞಾಪಿಸ್ಕೋತೀರಾ? ಹರೇ ಕೃಷ್ಣ. ಹರೇ ಕೃಷ್ಣ.
ಅದ್ವೈತಾಚಾರ್ಯರ ಹುಂಕಾರ, ಪ್ರೇಮ ಹುಂಕಾರಕ್ಕೆ ಹ್ಮ್ ಅವರು ಓಗೊಟ್ಟು ಬಂದ್ರು. ಹಾ ಸೊ ಅದ್ವೈತಾಚಾರ್ಯರ ಆ ಪ್ರೇಮ ಹುಂಕಾರಕ್ಕೆ ಅವರು ಹೋಗೊಟ್ಟು ಈ ಭೌತಿಕ ಪ್ರಪಂಚಕ್ಕೆ ಅವರು ಬಂದಿದ್ದಾರೆ. ಸೊ ಅದೇ ತರ ಇವಾಗ ನಾವು ನಮ್ಗೆ ಇವಾಗ ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಅವರು ಭಗವಾನ್ ಚೈತನ್ಯರ ಆವಿರ್ಭಾವದ ರಹಸ್ಯತಮ ಕಾರಣಗಳನ್ನ ಹೇಳ್ತಾ ಇದ್ದಾರೆ ಅಲ್ವಾ. ಸೊ ನಾವ್ ಇವಾಗ ಸ್ಟಾರ್ಟಿಂಗ್ ಅಲ್ಲಿ ಸಂಕ್ಷಿಪ್ತವಾಗಿ ನಮ್ಗೆ ಹೇಳಿದ್ರು ಈ ಚಾಪ್ಟರ್ ಅಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು. ಸೊ ಅವಾಗ ನಮ್ಗೆ 3 ಕಾರಣಗಳನ್ನ ಹೇಳಿದ್ರು ಅಲ್ವಾ. ಸೊ ಯಾರಿಗಾದ್ರೂ ಜ್ಞಾಪಕ ಇದೆಯಾ 3 ಕಾರಣಗಳೇನು ಅಂತ ಹೇಳ್ಬಿಟ್ಟು? ಹರೇ ಕೃಷ್ಣ. 3 ಕಾರಣಗಳೇನು? ಎಲ್ಲ 3 ನೋಡಿದ್ರೆ ಒಂದೇ ತರ ಅನ್ಸುತ್ತೆ ಅಲ್ವಾ, ಏನು ವ್ಯತ್ಯಾಸನೇ ಇಲ್ಲ, ಏನ್ ಡಿಫ್ರೆನ್ಸ್ ಇದೆಯಪ್ಪ ಅಂತ ನಮ್ಗೆ ಅನ್ಸುತ್ತೆ ಅಲ್ವಾ. ಸೊ 3 ಕಾರಣಗಳೇನು? ಸೊ ಅದ್ರಲ್ಲಿ ಮೊದಲನೇದು ಕೃಷ್ಣನಿಗೆ ರಾಧಾರಾಣಿಯ ಹಾ. ಅನುಭವಿಸ್ಲಿಕ್ಕಿತ್ತು. ಹೇಗೆ ಅಷ್ಟು ಪ್ರೇಮ ಭಕ್ತಿಯಿಂದ ಇದು ಮಾಡ್ತಾರಂತೆ ಅವರಿಗೆ ರಾಧಾರಾಣಿಯ ಪ್ರೇಮ ಭಕ್ತಿ ಸೇವೆಯನ್ನು ಅನುಭವಿಸ್ಲಿಕ್ಕೆ ಅವರ ಭಾವದಲ್ಲಿ ಆವಿರ್ಭವಿಸ್ಲಿಕ್ಕಿತ್ತು ಅವರಿಗೆ. ಧನ್ಯವಾದಗಳು ಮಾತಾಜಿ. ಸೊ ಅದನ್ನ ನೀವು ಪ್ರಣಯ ಮಹಿಮಾ ಅಂತ ಹೇಳ್ಬಿಟ್ಟು ನೀವು ಜ್ಞಾಪಕ ಇಟ್ಕೋಬಹುದು. ಆ ಪ್ರಣಯದ ಮಹಿಮೆಯನ್ನ ಅರ್ಥಕೊಳ್ಳಿಕ್ಕೆ ಭಗವಂತ ಆ ಪ್ರಣಯದ ಮಹಿಮೆಯನ್ನ ಅಂಡರ್ಸ್ಟ್ಯಾಂಡ್ ಅಂದ್ರೆ ಅರ್ಥ ಮಾಡ್ಕೊಳ್ಳಿಕ್ಕೆ ಶ್ರೀಮತಿ ರಾಧಾರಾಣಿ ಕೃಷ್ಣನನ್ನ ಎಷ್ಟು ಅವಳು ಪ್ರೀತಿಸ್ತಾಳೆ ಅಲ್ವಾ. ನಾವು ನೋಡಿದ್ವಿ, ಅವಳೇನೆ ಎಲ್ಲ ಎಷ್ಟು ಜನ ಭಕ್ತರಲ್ಲಿ ತುಂಬಾ ಶ್ರೇಷ್ಠಳಾದವಳು ಶ್ರೀಮತಿ ರಾಧಾರಾಣಿ ಅಂತ ನಾವು ತಿಳ್ಕೊಂಡ್ವಿ. ಸೊ ಅದಕ್ಕೆ ಅದನ್ನ ಪ್ರಣಯ ಮಹಿಮಾ ಅಂತ ಹೇಳ್ಬಿಟ್ಟು ನಮ್ಗೆ ಅಂದ್ರೆ ಸಂಸ್ಕೃತ್ ಅಲ್ಲಿ ಅದನ್ನ ನಾವು ಜ್ಞಾಪಕ ಇಟ್ಕೋಬಹುದು. ಮತ್ತೆ ಎರಡನೇದು ಏನ್ ಕಾರಣ? ಮತ್ತೆ ಭಗವಂತನನ್ನ ಎಲ್ಲರೂ ಅಷ್ಟಂದ್ರೆ ಕೃಷ್ಣಾಕರ್ಷತಿ, ಎಲ್ಲರೂ ಕೃಷ್ಣನ ಆಕರ್ಷಣೆಗೆ ಒಳಗಾಗ್ತಾರೆ ಅಲ್ವಾ. ಕೃಷ್ಣನ ಪ್ರೇಮವನ್ನ ಸವಿಬೇಕು ಅಂತ ಹೇಳ್ಬಿಟ್ಟು ಎಲ್ಲರನ್ನೂ ಸಹ ಪ್ರಯತ್ನ ಪಡ್ತಾರೆ ಅಲ್ವಾ. ಎಲ್ಲರ ಗುರಿನೂ ಅದೇನೆ, ಕೃಷ್ಣ ಪ್ರೇಮನೇ ಎಲ್ಲರ ಗುರಿ. ಸೊ ಅದಕ್ಕೆ ಭಗವಂತನಿಗೆ ಆಶ್ಚರ್ಯ ಆಗತ್ತೆ, ಅಂದ್ರೆ ಅಂತಹ ಸವಿ ಏನಿದೆ ನನ್ನಲ್ಲಿ ಅಂತ ಹೇಳ್ಬಿಟ್ಟು ಅದನ್ನ ಅವರು ಅರ್ಥ ಮಾಡ್ಕೊಳ್ಲಿಕ್ಕೋಸ್ಕರ, ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ಲಿಕ್ಕೋಸ್ಕರ ಅವರು ಈ ಭೌತಿಕ ಪ್ರಪಂಚಕ್ಕೆ ಬರ್ಬೇಕು ಅನ್ಕೋತಾರೆ. ಸೊ ಅದಕ್ಕೆ ನೀವು ಅದನ್ನ ಅದ್ಭುತ ಮಧುರಿಮಾ ಅಂತ ನೀವು ಜ್ಞಾಪಕ ಇಟ್ಕೋಬಹುದು. ಸೊ ಅದ್ಭುತ, ಸೊ ಅವ್ರದ್ದೆಷ್ಟು ಆ ಒಂದು ಮಾಧುರ್ಯ ಇದೆಯಲ್ಲ ಅದೆಷ್ಟು ಅದ್ಭುತ. ಸೊ ಅದನ್ನ ಅವರು ಅರ್ಥ ಮಾಡ್ಕೊಳ್ಲಿಕ್ಕೆ ಬಂದ್ರು. ಸೊ ಮೂರನೇದು ಏನ್ ಹೇಳಿದ್ವಿ? ಸೊ ಈ ರಾಧಾರಾಣಿ ಅದೇನು ಆ ಒಂದು ಅಂದ್ರೆ ಭಗವಂತ ಆಕ್ಚುಲಿ ಭಗವಂತ ಭೋಕ್ತಾರ ಅಲ್ವಾ, ಅಂತಿಮ ಭೋಕ್ತಾರ ಭಗವಂತ, ಎಲ್ಲವನ್ನ ಅನುಭವಿಸ್ಬೇಕಾಗಿರೋದು ಭಗವಂತ. ಆದ್ರೆ ಇಲ್ಲಿ ಭಗವಂತನಿಗಿನ ಶ್ರೀಮತಿ ರಾಧಾರಾಣಿ ಹೆಚ್ಚು ಸಂತೋಷವನ್ನ ಅನುಭವಿಸ್ತಾ ಇದ್ದಾಳೆ ಆ ಭಗವಂತನಿಗೆ ಆ ಪ್ರೀತಿಯುತ ಸೇವೆಯನ್ನು ಮಾಡೋದ್ರ ಮೂಲಕ. ಅದಕ್ಕೆ ಭಗವಂತನಿಗೆ ಅಂದ್ರೆ ಕೃಷ್ಣನಿಗೆ ಆ ಒಂದು ರಾಧಾರಾಣಿ ಅನುಭವಿಸ್ತಾ ಇರುವಂತಹ ಆ ಒಂದು ಸವಿಯನ್ನ, ಆ ಒಂದು ರುಚಿಯನ್ನ, ಆ ಮಾಧುರ್ಯದ ರುಚಿಯನ್ನ ಅನುಭವಿಸ್ಬೇಕಂತ ಭಗವಂತನಿಗೆ ಇಷ್ಟ ಆಯ್ತು. ಸೊ ಅದಕ್ಕೋಸ್ಕರ ಅವರು ಕಾಣಿಸ್ಕೋತಾರೆ. ಸೊ ಇದು ನನಗೆ ಫುಲ್ ಗೊತ್ತಾಗ್ಲಿಲ್ಲ, ನನಗೆ ನಾಳೆ ಏನಾದ್ರು ಗೊತ್ತಾದ್ರೆ ನಾನು ಹೇಳ್ತೀನಿ ನಿಮ್ಗೆ. ಅದನ್ನ ಸ್ಟಾರ್ಟಿಂಗ್ ಅಲ್ಲಿ ಅದನ್ನ ಸೌಖ್ಯಂ ಚಾಸ್ಯ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ಸೊ ಇನ್ನ ಒಂದು ವರ್ಡ್ ಇದೆ, 3 ಪದಗಳಿರುವಂತದ್ದು. ಸೊ ನಾಳೆ ನಾನು ನಿಮ್ಗೆ ಹೇಳ್ತೀನಿ. ಸೊ ಇವೆರಡನ್ನ ನೀವು ಬರ್ಕೋಬಹುದು. ಸೌಖ್ಯಂ ಚಾಸ್ಯ ಅಂತ ಮಾತಾಜಿ ಕೇಳಿಸ್ತು ನನಗೆ, ಅದನ್ನ ಕೇಳಿಸ್ಕೊತಾ ಇರ್ಬೇಕಾದ್ರೆ ರೆಕಾರ್ಡಿಂಗು. ಇನ್ನೊಂದು ಪದ ನನಗೆ ಕೇಳಿಸ್ಲಿಲ್ಲ. ಸೊ ಪ್ರಣಯ ಮಹಿಮಾ, ಅದ್ಭುತ ಮಧುರಿಮಾ, ಮತ್ತೆ 3ನೇದೊಂದು ನಾನು ನಾಳೆ ಇನ್ನೊಂದ್ಸತಿ ಕೇಳಿಸ್ಕೊಂಡು ನಾನು ಹೇಳ್ತೀನಿ, ನನಗೆ ಮತ್ತೆ ಕೇಳಿಸ್ಕೊಳಕ್ ಆಗ್ಲಿಲ್ಲ. ಸೊ ಸೌಖ್ಯಂ ಚಾಸ್ಯ ಅಂತ ಹೇಳ್ಬಿಟ್ಟು ಬಂತದ್ರಲ್ಲಿ. ಸೊ 3ನೇದು ಅದನ್ನ ಹೇಳ್ತಾ ಇದ್ದಾರೆ. ಸೊ ನಮ್ಗೆ ಯಾಕಂದ್ರೆ ಈಗ ನಾವ್ ಇದ್ರಲ್ಲಿ ನೋಡಿದ್ರೆ, ಕನ್ನಡದಲ್ಲಿ ನೋಡಿದ್ರೆ 3 ಒಂದೇ ಅರ್ಥದಲ್ಲಿ ಅನ್ನಿಸ್ತಾ ಇದೆ. ಏನಾದ್ರೂ ವ್ಯತ್ಯಾಸ ಇದೆಯಾ ಅಂತ ನೋಡಕ್ ಹೋದ್ರೆ ನಮ್ಗೆ ಅಷ್ಟು ಬೇಗ ಗೊತ್ತಾಗೋದಿಲ್ಲ. ಸೊ ಅದಕ್ಕೆ ನಿಮ್ಗೆ ಈ ಪದಗಳನ್ನ ಇಟ್ಕೊಂಡ್ರೆ ನೀವು ಜ್ಞಾಪಕ ಬರ್ಬೋದು ನಿಮ್ಗೆ. ಪ್ರಣಯ ಮಹಿಮಾ, ಅದ್ಭುತ ಮಧುರಿಮಾ, ಮತ್ತೆ 3ನೇದು ಶ್ರೀಮತಿ ರಾಧಾರಾಣಿ ಅನುಭವಿಸ್ತಾ ಇರುವಂತಹ ಆ ಒಂದು ಆಹ್ಲಾದ, ಅದು ಆಹ್ಲಾದ ಏನಿದೆ ಭಗವಂತನಿಗೆ ಆ ಒಂದು ಪ್ರೀತಿಯುತ ಸೇವೆ ಮಾಡೋ ಸಮಯದಲ್ಲಿ ಅದನ್ನ ಅನುಭವಿಸ್ಲಿಕ್ಕೆ ಭಗವಂತ ಬರ್ತಾರೆ. ಸೊ ಅದಕ್ಕೆ ಏನನ್ನ ಹೇಳ್ತಾರೆ ಆಚಾರ್ಯರು ಅಂತಂದ್ರೆ, ಆ ಶ್ಯಾಮ ಸುಂದರ ಗೌರ ಸುಂದರನಾಗಿ ಬರ್ತಾನೆ, ಶ್ಯಾಮ ಸುಂದರ ಗೌರ ಸುಂದರನಾಗಿ ಬರ್ತಾನೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ನಾವು ನಿನ್ನೆ 5 ಶ್ಲೋಕಗಳನ್ನ ಅರ್ಥ ಮಾಡ್ಕೊಂಡ್ವಿ. ಸೊ ಅದ್ರಲ್ಲಿ ನಮ್ಗೆ ಚತುರ್ಥ ಶ್ಲೋಕದ ಅರ್ಥವನ್ನ ಇಂದಿನ ಅಧ್ಯಾಯದಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ಸೊ 3ನೇ ಅಧ್ಯಾಯದಲ್ಲಿ ಆ ಶ್ಲೋಕವನ್ನ ನಮ್ಗೆ ಶ್ಲೋಕದ ಅರ್ಥವನ್ನ ತಿಳಿಸಿದ್ದಾರೆ. ಮುಂದೆ ನಮ್ಗೆ ಹೇಳ್ತಾರೆ ಆ ಶ್ಲೋಕ ಯಾವುದು ಅಂತ ಹೇಳ್ಬಿಟ್ಟು ಮತ್ತೊಮ್ಮೆ ಹೇಳ್ತಾರೆ ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಅವರು. ಸೊ ಈಗ 6ನೇ ಶ್ಲೋಕ ನೋಡೋಣಂತೆ. ಮಾತಾಜಿ ಇದು ಹೇಳ್ಬೇಕು ಮಾತಾಜಿ. ಜಯ ಜಯ ಶ್ರೀ ಚೈತನ್ಯ. ಜಯ ಜಯ ಹೇಳಿಲ್ಲ ಅಲ್ಲ. ಓಕೆ, ಎಲ್ಲರನ್ನು ಜಯ ಜಯ ಹೇಳೋಣಂತೆ 3 ಸತಿ.
ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಶ್ಲೋಕ 6. ಸತ್ಯ ಏತು ಕಿಂತು ಯೇಹೋ ಬಹಿರಂಗ ಹಾರ ಏಕ ಹೇತುಷು ನ ಆಚೆ ಅಂತರಂಗ. ಸತ್ಯ ಹೇತು ಕಿಂತು ಯೇಹೋ ಬಹಿರಂಗ. ಮಾಡ್ತೇನೆ ಸ್ಟಕ್ ಆಯ್ತಲ್ಲಿ. ಓಕೆ ಮಾಡ್ತೇನೆ. ಹಾ ಈಗ ಬಂತು ನೋಡಿ. ಥ್ಯಾಂಕ್ ಯು ಮಾತಾಜಿ. ಸತ್ಯ ಹೇತು ಕಿಂತು ಯೇಹೋ ಬಹಿರಂಗ ಹೇತು ನ ಅಚೇಂತರಂಗ. ಸತ್ಯ ಹೇತು ಕಿಂತು ಯೇಹೋ ಬಹಿರಂಗ. ಸತ್ಯ ಹೇತು ಕಿಂತು ಯೇಹೋ ಬಹಿರಂಗ. ಹಾರ ಏಕ ಹೇತುಷು ನ ಆಚೆ ಅಂತರಂಗ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಬ್ರೇಕ್ ಮಾಡ್ಬೋದು. ಹರೇ ಕೃಷ್ಣ. ಕವಿತಾ ಮಣಿ ಮಾತಾಜಿ ಓದಿ. ಹರೇ ಕೃಷ್ಣ ಕೇಳ್ತದಾ? ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದಿ ಮತ್ತೆ. ಸತ್ಯ ಏಹಿ ಹೇತು ಕಿಂತೋ ಯೇಹೋ ಬಹಿರಂಗ ಹಾರ ಹೇತೋ ಏತು ಶೂನಾಚೆ ಅಂತರಂಗ. ಅರ್ಥ ಭಾವಾರ್ಥ ಓದಿ ಮಾತಾಜಿ. ಮಾತಾಜಿ. ಸತ್ಯ ನಿಜ, ಈ ಹೇತು ಕಾರಣ, ಕಿಂತು ಆದರೆ, ಏಹೋ ಈ, ಬಹಿರಂಗ ಪಂಗಿರಣ, ಆರ ಇನ್ನೊಂದು, ಏಕ ಒಂದು, ಹೇತು ಕಾರಣ, ಸುನ ದಯಮಾಡಿ ಆಲಿಸಿ, ಆಚೆ ಆಗಿದೆ, ಅಂತರಂಗ ಒಳಗಿನ. ಅನುವಾದ ಶೀಲ ಪ್ರಭುಪಾದರಿಂದ. ಮೇಲೆ ಹೇಳಲಾಗಿರುವ ಮಾತು ನಿಜ, ಆದರೂ ಇದು ಪ್ರಭುವಿನ ಅವತಾರಕ್ಕಿರುವ ಬಹಿರಂಗ ಕಾರಣ. ಪ್ರಭುವಿನ ಅವತಾರಕ್ಕೆ ಅಂತರಂಗ ಕಾರಣ ಹೊಂದಿದೆ, ಅದನ್ನು ದಯವಿಟ್ಟು ಆಲಿಸಿ. ಭಾವಾರ್ಥ: ಕೃಷ್ಣನಾಮವನ್ನು ಹಂಚಲು ಹಾಗೂ ಅವನ ದಿವ್ಯ ಪುಣ್ಯ ನಾಮದ ಹರಿಕೃಷ್ಣ ನಾಮದ ಸಂಕೀರ್ತನ ಪದ್ಧತಿಯನ್ನು ಪ್ರಾರಂಭಿಸಲು ಭಗವಾನ್ ಶ್ರೀ ಚೈತನ್ಯರು ಅವತರಿಸಿದರೆಂದು 3ನೇ ಅಧ್ಯಾಯ 4ನೇ ಶ್ಲೋಕದಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಅದೇನಿದ್ದರೂ ಭಗವಾನ್ ಚೈತನ್ಯರ ಆವಿರ್ಭಾವಕ್ಕೆ ಅನುಷಂಗಿಕ ಕಾರಣವಷ್ಟೇ, ನಿಜವಾದ ಕಾರಣ ಬೇರೊಂದಿದೆ. ಅದನ್ನು ಈ 4ನೇ ಅಧ್ಯಾಯದಲ್ಲಿ ನೋಡುವೆವು. ಹರೇ ಕೃಷ್ಣ ಮಾತಾಜಿ. ಸ್ಕ್ರೋಲ್ ಹರೇ ಆಗ್ತಿಲ್ಲ ಕೃಷ್ಣ. ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅಷ್ಟೇ ಇದೆ ಹರೇ ಮಾತಾಜಿ ಕೃಷ್ಣ. ಭಾವಾರ್ಥ. ಸೊ ಇಲ್ಲಿ ನಮ್ಗೆ ಮೇಲೆ ಹೇಳಲಾಗಿರುವ ಮಾತು ನಿಜ ಅಂತಂದ್ರೆ ಮೇಲೆ ಏನ್ ಹೇಳಿದ್ರು ಅವರು. ಸೊ 4ನೇ ಶ್ಲೋಕದ ಅರ್ಥವನ್ನ ನಮ್ಗೆ ಇಲ್ಲಿ ತಿಳಿಸಿಕೊಟ್ರು. ಈ 4ನೇ ಶ್ಲೋಕ ಎಲ್ಲಿ ಬರುತ್ತೆ ಅಂತಂದ್ರೆ 3ನೇ ಅಧ್ಯಾಯದ 4ನೇ ಶ್ಲೋಕ. ಅಂದ್ರೆ 3ನೇ ಅಧ್ಯಾಯದಲ್ಲಿ ಇರುವಂತಹ 4ನೇ ಶ್ಲೋಕ. ಅದರಲ್ಲಿ ನಮ್ಗೆ ಅರ್ಥವನ್ನು ತಿಳಿಸಿದ್ದಾರೆ. ಈ ಭೌತಿಕ ಪ್ರಪಂಚಕ್ಕೆ ಚೈತನ್ಯ ಮಹಾಪ್ರಭುಗಳು ಯಾಕೆ ಬರ್ತಾರೆ ಅಂತಂದ್ರೆ, ಈ ಯುಗ ಧರ್ಮ, ಈ ಕಲಿಯುಗದ ಯುಗ ಧರ್ಮ ಏನು, ಸಂಕೀರ್ತನ ಯಜ್ಞ, ಅದನ್ನ ಪ್ರಚಾರ ಮಾಡ್ಲಿಕ್ಕೆ, ಮತ್ತೆ ದೈವ ಪ್ರೇಮವನ್ನ ಎಲ್ಲೆಲ್ಲೂ ಬಿತ್ತಲು ಅವರು ಬರ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಮ್ಗೆ ತಿಳಿಸಿಕೊಟ್ಟಿದ್ದಾರೆ ಆ 3ನೇ ಚಾಪ್ಟರ್ ಅಲ್ಲಿ. ಸೊ ಅದಕ್ಕೆ ಈ ಮಾತು ಏನಿದೆ ಅದು ನಿಜ, ಆದ್ರೆ ಇನ್ನ ಒಂದ್ ಕಾರಣ ಇದೆ. ಇದಕ್ಕಿನ್ನ ಈ ಪ್ರಭುವಿನ ಅವತಾರಕ್ಕೆ ಇದು ಬಹಿರಂಗ ಕಾರಣ, ಆದ್ರೆ ಪ್ರಭುವಿನ ಅವತಾರಕ್ಕೆ ಈಗ ಅಂತರಂಗ ಕಾರಣ ಇದೆ, ಅದನ್ನ ನೀವು ಆಲಿಸಿ ಅಂತ ಹೇಳ್ತಿದ್ದಾರೆ. ಸೊ ಅದಕ್ಕೆ ನಮ್ಗೆ ಆಚಾರ್ಯರು ಕೇಳ್ತಾರೆ, ಸೊ ಹಾಗಾದ್ರೆ ಬಹಿರಂಗ ಕಾರಣ ಮುಖ್ಯನಾ, ಅಂತರಂಗ ಕಾರಣ ಮುಖ್ಯನಾ ಅಂತ ಹೇಳ್ಬಿಟ್ಟು. ಸೊ ನಿಮ್ಗೇನ್ ಅನ್ಸುತ್ತೆ, ಅಂತರಂಗ ಕಾರಣ ಮುಖ್ಯನಾ ಅಥವಾ ಬಹಿರಂಗ ಕಾರಣ ಮುಖ್ಯನಾ? ಅಂತರಂಗ ಕಾರಣ. ಎರಡು ಮುಖ್ಯ ಮಾತಾಜಿ. ಎರಡೂ ಮುಖ್ಯ ಅಲ್ವಾ?
ಎರಡೂ ಮುಖ್ಯ. ಸೊ ಇದು ಹೊರಗಡೆಗೆ ನಮ್ಗೆ ಕಾಣಿಸ್ತಾ ಇದೆ, ಎಲ್ಲರಿಗೂ ಗೊತ್ತಾಗ್ತಿದೆ. ಈಗ ಚೈತನ್ಯ ಮಹಾಪ್ರಭುಗಳಿಗೆ ಬಂದು ನಮ್ಗೆ ಈ ಯುಗ ಧರ್ಮವನ್ನ, ಹರೇ ಕೃಷ್ಣ ಮಹಾಮಂತ್ರವನ್ನ ಕೊಟ್ಟಿದ್ದಾರೆ. ಮತ್ತೆ ಆ ಕೃಷ್ಣ ಪ್ರೇಮವನ್ನ ಅವರು ಆಚರಿಸಿ ತೋರಿಸಿದ್ದಾರೆ, ಹೇಗೆ ನಾವು ಕೃಷ್ಣನನ್ನ ಪ್ರೀತಿಸ್ಬೇಕು ಅಂತ ಹೇಳ್ಬಿಟ್ಟು. ಸೊ ಅದು ಎಲ್ಲರಿಗೂ ಗೊತ್ತಾಗತ್ತೆ. ಆದ್ರೆ ಅದನ್ನು ಸಹ ತುಂಬಾ ಮುಖ್ಯ. ಈ ಅಂತರಂಗ ಕಾರಣ ಇರೋದು ಅವರ ಆಂತರಿಕ ಭಕ್ತರಿಗೆ ಮಾತ್ರನೇ ಇದು ಗೊತ್ತಿದೆ. ಸೊ ಎರಡನ್ನೂ ಸಹ ತುಂಬಾ ಮುಖ್ಯ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಬಹಿರಂಗ ಅಷ್ಟೊಂದು ಮುಖ್ಯ ಅಲ್ಲ, ಅಂತರಂಗನೇ ಮುಖ್ಯ ಅಂತ ನಾವು ಹಾಗೆ ಅನ್ಕೋಣ ಹಾಗಿಲ್ಲ. ಮತ್ತೆ ಭಾವಾರ್ಥದಲ್ಲಿ ಏನನ್ನ ಹೇಳಿದರೆ, ಸೊ ಕೃಷ್ಣ ನಾಮವನ್ನ ಹಂಚಲು ಹಾಗೂ ಅವನ ದಿವ್ಯ ಪುಣ್ಯ ನಾಮದ ಹರೇ ಕೃಷ್ಣ ನಾಮದ ಸಂಕೀರ್ತನ ಪದ್ಧತಿಯನ್ನ ಪ್ರಾರಂಭಿಸಲು ಭಗವಾನ್ ಚೈತನ್ಯರು ಅವತರಿಸಿದರೆಂದು 3ನೇ ಅಧ್ಯಾಯದ 4ನೇ ಶ್ಲೋಕದಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಸೊ ಆ ಶ್ಲೋಕದ ಅನುವಾದ ಮಾತ್ರ ನಾನು ಹೇಳ್ತೀನಿ. ಇಲ್ಲಿ ಏನನ್ನ ಹೇಳ್ತಿದ್ದಾರೆ, ಈ 3ನೇ ಅಧ್ಯಾಯದ 4ನೇ ಶ್ಲೋಕದಲ್ಲಿ, ಶ್ರೀಮತಿ ಶಚೀದೇವಿಯ ಪುತ್ರರಾದ ಪರಮಪ್ರಭುಗಳು ನಿಮ್ಮ ಹೃದಯಾಂತರಾಳದಲ್ಲಿ ದಿವ್ಯವಾಗಿ ನೆಲೆಸಿರಲಿ. ಉಜ್ವಲವಾಗಿ ಹೊಳೆಯುವ ಕರಗಿಸಿದ ಹೊನ್ನಿನಂತಹ ಕಾಂತಿಯಿಂದ ಒಡಗೂಡಿರುವ ಆ ಪ್ರಭುಗಳು ತಮ್ಮ ನಿರ್ವ್ಯಾಜ ಕರುಣೆಯಿಂದ ಈ ಕಲಿಯುಗದಲ್ಲಿ ಧರೆಗಿಳಿದು ಬಂದಿದ್ದಾರೆ. ಈ ಮೊದಲು ಯಾವುದೇ ಅವತಾರದಲ್ಲಿ ನೀಡಿರದಷ್ಟು ವರಪ್ರಸಾದವನ್ನು ಅನುಗ್ರಹಿಸಲು ಇದೀಗ ಆಗಮಿಸಿದ್ದಾರೆ. ಆ ವರಪ್ರಸಾದವೇನೆಂದರೆ ಅತ್ಯುನ್ನತ ರಸವಾದ ಮಧುರ ಪ್ರೇಮ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಆ ಮಧುರ ಪ್ರೇಮವನ್ನ ಕೊಡ್ಲಿಕ್ಕೆ ಅವರು ಬರ್ತಾ ಇದ್ದಾರೆ ಕಲಿಯುಗದಲ್ಲಿ ಅಂತ ಹೇಳ್ಬಿಟ್ಟು 4ನೇ ಅಧ್ಯಾಯದಲ್ಲಿ 4ನೇ ಶ್ಲೋಕದಲ್ಲಿ 3ನೇ ಅಧ್ಯಾಯದ 4ನೇ ಶ್ಲೋಕದಲ್ಲಿ ಹೇಳಿದ್ದಾರೆ. ಸೊ ಅದನ್ನ ನಮ್ಗೆ ಇಲ್ಲಿ ಮತ್ತೆ ಜ್ಞಾಪಿಸ್ತಾ ಇದ್ದಾರೆ. ಇದು ಚೈತನ್ಯ ಮಹಾಪ್ರಭುಗಳ ಆವಿರ್ಭಾವಕ್ಕೆ ಅನುಷಂಗಿಕ ಕಾರಣ. ಅನುಷಂಗಿಕ ಅಂತಂದ್ರೆ 2ನೇ ಕಾರಣ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಪ್ರೈಮರಿ ಅಂದ್ರೆ ಪ್ರಾಥಮಿಕ ಕಾರಣ, ಮತ್ತೆ ಇದು ಅನುಷಂಗಿಕ ಕಾರಣ ಅಂದ್ರೆ ಪ್ರೈಮರಿ ರೀಸನ್, ಸೆಕೆಂಡರಿ ರೀಸನ್. ಸೊ ಆದ್ರೆ ಇನ್ನೊಂದು ನಿಜವಾದ ಕಾರಣ ಇನ್ನೊಂದಿದೆ, ಅದನ್ನ ನಾವು ಇವಾಗ ಈ ಅಧ್ಯಾಯದಲ್ಲಿ ನೋಡ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಸೊ ಶ್ಲೋಕ 7, ಪೂರ್ವೇಯೇನ ಪೃಥ್ವೀರ ಭಾರ ಹರಿ ಬಾರೆ ಕೃಷ್ಣ ಅವತೀರ್ಣ ಹೈಲಾ ಶಾಸ್ತ್ರೇತೆ ಪ್ರಚಾರೆ. ಪೂರ್ವಯೇನ ಪೃಥ್ವೀರ ಭಾರ ಹರಿ ಬಾರೆ. ಹರೇ ಕೃಷ್ಣ ಹೇಳಿ. ಕೃಷ್ಣ ಅವತೀರ್ಣ ಹೈಲಾ ಶಾಸ್ತ್ರೇತೆ ಪ್ರಚಾರೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಇಬ್ಬರು ಶ್ಲೋಕವನ್ನು ಓದಿ ಹೇಳ್ತೀನಿ. ಯಶೋಧ ಮಾತಾಜಿ, ವೆಂಕಟೇಶ್ ಪ್ರಭುಜಿ ಓದಿ, ಶ್ಲೋಕ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 7. ಪೂರ್ವೇಯೇನ ಪೃಥ್ವೀರ ಬಾರೆ ಕೃಷ್ಣ ಅವತೀರ್ಣ ಐಲಾ ಶಾಸ್ತ್ರತೆ ಪ್ರಚಾರೆ. ಪೂರ್ವೆ ಹಿಂದೆ. 1 ನಿಮಿಷ ಮಾತಾಜಿ, ಅದು ಬೇರೆಯವರಿಗೆ ಕೊಡ್ತೇನೆ, ನೀವು ಶ್ಲೋಕ ಓದಿದ್ರೆ ಸಾಕು. ಇನ್ನೊಬ್ಬರು ವೆಂಕಟೇಶ್ ಪ್ರಭುಜಿ ಓದ್ತೀರಾ? ಹರೇ ಕೃಷ್ಣ ಮಾತಾಜಿ. ಓದಿ. ಮಾತಾಜಿ ಶ್ಲೋಕ ಮಾತ್ರ. ಶ್ಲೋಕ 8 ಅಲ್ಲ ಮಾತಾಜಿ? 7 ಅಲ್ಲ 7. ಹರೇ ಕೃಷ್ಣ ಮಾತಾಜಿ. ಪೂರ್ವೇಯೇನ ಪೃಥ್ವೀರ ಭಾರ ಹರಿ ಬಾರೆ ಕೃಷ್ಣಾವತೀರ್ಣ ತೈಲ ಶಾಸ್ತ್ರೇನ ಪ್ರಚಾರೆ. ಹರೇ ಕೃಷ್ಣ. ವೀಣಾ ಹರೇ ಮಾತಾಜಿ, ಕೃಷ್ಣ ಕನ್ನಡ ವೀಣಾ ಮಾತಾಜಿ ಓದಿ. ಮಾತಾಜಿ. ಶ್ಲೋಕ ಭಾವಾರ್ಥ ಎಲ್ಲ ಓದಿ, ಅನುವಾದ ಭಾವಾರ್ಥ ಎಲ್ಲ. ಪೃಥ್ವೀರ ಬಾರ ಹರೆ ಬಾರೆ ಕೃಷ್ಣ ಅವತೀರ್ಣ ಐಲಾ ಶಾಸ್ತ್ರೇತೆ ಪ್ರಚಾರೆ. ಪೂರ್ವೆ ಹಿಂದೆ, ಹೇನ ಹಾಗೆ, ಪೃಥ್ವೀರ ಭೂಮಿಯ, ಭಾರ ವೆಜ್ಜೆ, ಅರಿಬಾರೆ ತಗ್ಗಿಸು, ಕೃಷ್ಣ ಭಗವಾನ್ ಕೃಷ್ಣನು ಅವತೀರ್ಣ ಅವತರಿಸಿದನು, ಐಲ ಇತ್ತು, ಶಾಸ್ತ್ರೇತೆ ಧರ್ಮ ಗ್ರಂಥಗಳು, ಪ್ರಚಾರೆ ಘೋಷಿಸುತ್ತವೆ. ಅನುವಾದ. ಭೂಭಾರವನ್ನು ಇಳಿಸಲು ಈ ಮೊದಲು ಭಗವಾನ್ ಕೃಷ್ಣನು ಅವತರಿಸಿದನೆಂದು ಧರ್ಮಗ್ರಂಥಗಳು ಘೋಷಿಸುತ್ತವೆ. ಶ್ಲೋಕ 8. ಹರೇ ಕೃಷ್ಣ. ಶ್ಲೋಕ ಓದ್ಲಾ? ಇಲ್ಲ ಮಾತಾಜಿ, 1 ನಿಮಿಷ ಮಾತಾಜಿ ಹೇಳ್ತೀನಿ.
ಸೊ ಇಲ್ಲಿ ಶ್ಲೋಕ 7 ಏನಂತ ಹೇಳ್ತಾ ಇದ್ರೆ, ಭೂಭಾರವನ್ನು ಇಳಿಸಲು ಕೃಷ್ಣ ಈ ಭೌತಿಕ ಪ್ರಪಂಚಕ್ಕೆ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಮ ಧರ್ಮ ಗ್ರಂಥಗಳು ಹೇಳೋದು ಅಲ್ವಾ. ಸೊ ಇವಾಗ ನಮ್ಗೆ ಗೊತ್ತಿರೋ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನಂ ಸುಜಾಮ್ಯಹಂ ಅಲ್ವಾ. ಸೊ ಅಂದ್ರೆ ನಮ್ಗೆ ಭಗವದ್ಗೀತೆಯಲ್ಲೂ ಸಹ ಕೃಷ್ಣ ಅದನ್ನೇ ಹೇಳಿದ್ದಾರೆ, ಬೇರೆ ಧರ್ಮ ಗ್ರಂಥಗಳನ್ನು ಸಹ ಇದನ್ನೇ ಅದು ಘೋಷಿಸ್ತಾ ಇದೆ. ಸೊ ನಾವು ಇವಾಗ ಭಾಗವತಮಲ್ಲಿ ನಾವು ನೋಡಿದ್ರೆ ಅಲ್ಲಿ ಒಂದು ಅಂದ್ರೆ ಇದ್ರ ಕುರಿತಾಗಿ ನಮ್ಗೆ ಹೇಳ್ತಾರೆ. ಅಂದ್ರೆ ನಮ್ಗೆ ಗೊತ್ತಿರೋ ಹಾಗೆ ದ್ರೌಪದಿದು ವಸ್ತ್ರಾಪಹರಣ ಮಾಡ್ತಾರೆ ಅಲ್ವಾ. ಸೊ ಅವಾಗ ಬೇರೆಯವ್ರಿಗೆಲ್ಲ ಇವಾಗ ಸಾಮಾನ್ಯ ಜನಗಳಿಗೆ ಜೊತೆ ನಾವೇನಾದ್ರು ಡಿಸ್ಕಸ್ ಮಾಡಿದ್ರೆ, ನಿಮ್ ಕೃಷ್ಣ ಯಾಕೆ ಇಮಿಡಿಯೇಟ್ ಆಗಿ ಅವ್ರಿಗೆಲ್ಲ ಶಿಕ್ಷೆ ಕೊಡ್ಬೋದಾಗಿತ್ತಲ್ಲ, ಯಾಕೆ ಅವ್ರಿಗೆ ಇಮಿಡಿಯೇಟ್ ಆಗಿ ಶಿಕ್ಷೆ ಕೊಡ್ಲಿಲ್ಲ, ಅದೆಂತ ಅವಮಾನ ಮಾಡ್ತಾ ಇದ್ದಾರೆ ಅಲ್ವಾ. ಒಂದು ಹೆಣ್ಣು ಮಗಳಿಗೆ ಆ ತುಂಬಿದ ಸಭೆಯಲ್ಲಿ ಅವಮಾನ ಮಾಡ್ತಾ ಇದ್ದಾರೆ. ಕೃಷ್ಣ ಏನ್ ಸುಮ್ನೆ ನೋಡ್ಕೊಂಡಿದಾನಲ್ವಾ, ಹಂಗಾದ್ರೆ ಈ ತರ ತಪ್ಪು ಮಾಡಿರೋರ್ಗೆಲ್ಲ ಅವ್ರನ್ನ ಕ್ಷಮಿಸಿದಾನೆ ಅಂತನ ಅರ್ಥ ಅಂತ ಹೇಳ್ಬಿಟ್ಟು. ಸೊ ಆಮೇಲೆ ನಮ್ಗೆ ಆಚಾರ್ಯರು ಅದನ್ನ ಅರ್ಥ ಮಾಡಿಸ್ತಾರೆ. ಸೊ ಕೃಷ್ಣನ ಇಚ್ಛೆ ಏನಾಗಿತ್ತು ಅಂತಂದ್ರೆ, ಸೊ ಈ ಕೌರವರು ಒಬ್ರೇ ಅಲ್ಲ, ಆ ಸಮಯದಲ್ಲಿ ಹಲವಾರು ರಾಜರು ಅವರೆಲ್ಲರನ್ನು ಸಹ ತ್ರಿವರ್ಗ ಗರ್ವದಿಂದ ಅವ್ರು ಮೆರಿತಾ ಇರ್ತಾರೆ. ಸೊ ಅಂತವ್ರನ್ನೆಲ್ಲ ಒಂದೇ ಕಡೆ ಒಟ್ಟು ಹಾಕಿ ಅವ್ರನ್ನೆಲ್ಲ ನಾಶ ಮಾಡ್ಬೇಕನ್ನೋದು ಭಗವಂತನ ಇಚ್ಛೆ ಆಗಿತ್ತು. ಇಲ್ಲ ಅಂತಂದ್ರೆ ಅವ್ರನ್ನೆಲ್ಲ ಅಂದ್ರೆ ಒಬ್ಬೊಬ್ರನ್ನೇ ಹುಡ್ಕಿ ಒಂದು ಕಾರಣದಿಂದ ಕೊಲ್ಲಲಿಕ್ಕೆ ಕಷ್ಟ. ಈಗ ಕುರುಕ್ಷೇತ್ರ ಯುದ್ಧ ಆದ್ರೆ ಏನಾಗತ್ತೆ, ಏನು ಕೌರವರ ಜೊತೆ ಎಲ್ಲರೂ ಸೇರ್ಕೋತಾರೆ, ಅಂತವ್ರೇ ಸೇರ್ಕೋತಾರೆ. ಆತರ ಯಾರೆಲ್ಲ ಅಧರ್ಮಯುತವಾಗಿರ್ತಾರೋ ಅವರೆಲ್ಲ ಸೇರ್ಕೋತಾರೆ. ಸೊ ಅವ್ರನ್ನೆಲ್ಲ ಒಂದ್ ಕಡೆ ಒಟ್ಟಾಕಿ ಎಲ್ಲರನ್ನು ಒಟ್ಟಿಗೆ ಸಂಹಾರ ಮಾಡ್ಬೇಕು ಅನ್ನೋದೇ ಭಗವಂತನ ಉದ್ದೇಶ. ಅಂದ್ರೆ ಆ ಸಮಯದಲ್ಲಿ ಆ ಅಧರ್ಮದಲ್ಲಿ ನಡ್ಕೊಂತಾ ಇರೋ ರಾಜರು ತುಂಬಾ ಹೆಚ್ಚಿರ್ತಾರೆ. ಅದಕ್ಕೆ ಭಗವಂತನ ಇಚ್ಛೆ ಆ ಭೂಭಾರವನ್ನ ಭೂಮಿ ತಾಯಿ ಹೇಳ್ತಾಳಂತೆ, ನನಗೆ ಬೇಕಾದ್ರೆ ಜನಸಂಖ್ಯೆ ಎಷ್ಟಾದ್ರೂ ಬೇಕಾದ್ರೆ ನಾನು ಸಹಿಸ್ಕೋತೀನಿ, ನನಗೆ ಕಷ್ಟ ಇಲ್ಲ. ಆದ್ರೆ ಯಾರು ಅಧರ್ಮದಲ್ಲಿ ನಡ್ಕೋತಾ ಇರ್ತಾರಲ್ವಾ ಅಂತವರ ಜನಸಂಖ್ಯೆ ಜಾಸ್ತಿ ಆದ್ರೆ ನನಗೆ ಸಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾಳೆ. ಅದಕ್ಕೇನೆ ಭೂತಾಯಿ ಅವರು ಬ್ರಹ್ಮನ ಹತ್ರ ಹೋಗೋದು, ನನ್ ಕೈಲಿ ಆಗ್ತಾ ಇಲ್ಲ, ಇಂತಹ ಜನಗಳನ್ನ ನನ್ಗೆ ಹೊತ್ಕೊಂಡಿರ್ಲಿಕ್ಕೆ ನಂಗೆ ಆಗ್ತಿಲ್ಲ ಅಂದಾಗ ಬ್ರಹ್ಮ ಅದಕ್ಕೇನೆ ಎಲ್ಲರನ್ನ ಕರ್ಕೊಂಡು ಕ್ಷೀರ ಸಮುದ್ರದ ಹತ್ರ ಹೋಗೋದು. ಕ್ಷೀರ ಸಮುದ್ರ ಹತ್ರ ಹೋಗಿ ಆ ವಿಷ್ಣುವಿಗೆ ಅವರು ಪುರುಷ ಸೂಕ್ತ ಹೇಳ್ಕೊಂಡು ಪ್ರಾರ್ಥನೆಯನ್ನ ಮಾಡ್ತಾರೆ. ಆಗ ವಿಷ್ಣು ಏನ್ ಹೇಳ್ತಾರೆ, ನಾನೇ ಬರ್ತೀನಿ, ನನ್ನ ಮೂಲ ರೂಪದಲ್ಲಿ ಬಂದು ಇಲ್ಲಿ ಏನು ಒಂದು ಅಧರ್ಮ ಆಗಿದೆ ಅದನ್ನೆಲ್ಲ ನಾನು ಮತ್ತೆ ಧರ್ಮವನ್ನ ಪುನರ್ಸ್ಥಾಪನೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅದಕ್ಕೆ ಹೇಳೋದು. ಸೊ ಭೂಭಾರವನ್ನ ಇಳಿಸ್ಲಿಕ್ಕೆ ಭಗವಂತ ಬರ್ತಾರೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ, ಅದು ಧರ್ಮ ಗ್ರಂಥಗಳು ಘೋಷಿಸುತ್ತೆ. ನಮ್ಗಿಲ್ಲಿ ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಅವ್ರು ಏನನ್ನ ಹೇಳ್ತಾರೆ ಅಂತ ಬಿಟ್ಟು ನಾವು ನೋಡೋಣಂತೆ. ಶ್ಲೋಕ 8. ಸ್ವಯಂ ಭಗವಾನೇರ ಕರ್ಮ ನಹೇ ಭಾರ ಹರಣ, ಸ್ಥಿತಿ ಕರ್ತ ವಿಷ್ಣು ಕರೇನಾ ಜಗತ್ಪಾಲನಾ. ಸ್ವಯಂ ಭಗವಾನೇರ ಕರ್ಮ ನಹೇ ಭಾರ ಹರಣ. ಸ್ವಯಂ ಭಗವಾನೇರ ಕರ್ಮ ನಹಿ ಭಾರ ಹರಣ, ಸ್ಥಿತಿ ಕರ್ತ ವಿಷ್ಣು ಕರೇನಾ ಜಗತ್ಪಾಲನಾ. ಸ್ಥಿತಿ ಕರ್ತ ವಿಷ್ಣು ಕರೇನಾ ಜಗತ್ಪಾಲನಾ. ಪಂಕಜ ಮಾತಾಜಿ ಶ್ಲೋಕ ಓದಿ, ತಾರಾ ವಿ ಶ್ಲೋಕ ಓದಿ, ಬರೀ ಶ್ಲೋಕ ಓದ್ಲಿಕ್ಕೆ. ಪಂಕಜ ಮಾತಾಜಿ ಇಲ್ಲವಾ? ತಾರಾ ಇಲ್ಲವಾ? ಶ್ರುತಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 8. ಸ್ವಯಂ ಭಗವಾನೇರ ಕರ್ಮ ನಹೇ ಭಾರ ಹರಣ, ಸ್ಥಿತಿ ಕರ್ತ ವಿಷ್ಣು ಕರೇನ ಜಗತ್ಪಾಲನ. ಹರೇ ಕೃಷ್ಣ ಮಾತಾಜಿ. ಶೇಷನ್ನ ಓದಿ ಪ್ರಭುಜಿ. ಶೇಷನ್ನ. ಭಗವಾನೇರ ಕರ್ಮ ನಹಿ ಭಾರ ಹರೇ ಹರಣ, ಕೃಷ್ಣ. ರೋಹಿಣಿ ಎಸ್ ಭಟ್ ಮಾತಾಜಿ ಓದಿ. ವಿಷ್ಣು. ಹರೇ ಕೃಷ್ಣ ಮಾತಾಜಿ. ಸ್ವಯಂ ಭಗವಾನೇರ ಕರ್ಮ ನಹೇ ಭಾರ ಹರಣ, ಸ್ಥಿತಿ ಕರ್ತ ವಿಷ್ಣು ಕರೇಣ ಜಗತ್ಪಾಲನ. ಸ್ವಯಂ ಅದು ಅವರಿಗೆ ಕೊಡ್ತೇನೆ, ಬ್ಯಾರ್ಕೆ ಅವರಿಗಿದ್ದಾರೆ. ರಾಜು ಪ್ರಭುಜಿ ಅರ್ಥ ಅನುವಾದ ಓದಿ, ಶಬ್ದಾರ್ಥ ಅನುವಾದ. ಶ್ಲೋಕ. ಸ್ವಯಂ ಭಗವಾನೇರ ಮೂಲದ ಪರಮ ಪುರುಷನ ಕರ್ಮ ಕಾರ್ಯ ನಹೇ ಅಲ್ಲ, ಭಾರಹರಣ ವಜ್ಜೆಯನ್ನು ತಗ್ಗಿಸಲು, ಸ್ಥಿತಿಕರ್ತ ಪಾಲಿಸುವವನು ವಿಷ್ಣು, ಭಗವಾನ್ ವಿಷ್ಣುವು ಕರೆಯನ ಮಾಡುತ್ತಾನೆ, ಜಗತ್ಪಾಲನ ಬ್ರಹ್ಮಾಂಡದ ರಕ್ಷಣೆ. ಅನುವಾದ: ಭೂಭಾರವನ್ನು ಕಡಿಮೆ ಮಾಡುವುದು ಏನೇ ಆದರೂ ಪರಮ ಪುರುಷನ ಕಾರ್ಯವಲ್ಲ. ಈ ಬ್ರಹ್ಮಾಂಡವನ್ನು ರಕ್ಷಿಸುವ ಕಾರ್ಯವು ಜಗತ್ಪಾಲಕನಾದ ಭಗವಾನ್ ವಿಷ್ಣುವಿಗೆ ಸೇರಿದು. ಹರೇ ಕೃಷ್ಣ ಮತ್ತು ಹರೇ ಕೃಷ್ಣ. ಧನ್ಯವಾದಗಳು.
ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಸೊ ಇಲ್ಲಿ ಶ್ಲೋಕ 8ರಲ್ಲಿ ಏನನ್ನ ಹೇಳ್ತಾ ಇದ್ದಾರೆ? ಸೊ ಇವಾಗ ಭೂಭಾರವನ್ನ ಕಡಿಮೆ ಮಾಡ್ಬೇಕು ಅಂತ. ಹರೇ ಕೃಷ್ಣ, ಪ್ಲೀಸ್ ಮ್ಯೂಟ್ ಮಾಡ್ಕೊಳ್ಳಿ ಮ್ಯೂಟ್ ಮಾತಾಜಿ. ಮಾಡ್ಕೊಳ್ಳಿ. ಮಂಜುಳಾ ಸುರೇಶ್ ಮ್ಯೂಟ್ ಮಾಡ್ಕೊಳ್ಳಿ. ಭೂಭಾರ ಕಡಿಮೆ ಮಾಡೋದೇ ಒಂದು ಭಗವಂತನ ಯೋಜನೆ ಆಗಿದ್ರೆ ಅದು ದೇವೋತ್ತಮ ಪರಮ ಪುರುಷನೇ ಬರೋದ್ ಬೇಕಾಗಿರ್ಲಿಲ್ಲ ಅಲ್ವಾ? ನಾವ್ ಇದಕ್ಕಿಂತ ಮುಂಚೆ ಚರ್ಚೆ ಮಾಡಿರೋ ತರ ಯಾರನ್ ಬೇಕಾದ್ರೂ ಅವ್ರು ಕಳಿಸ್ಬೋದಾಗಿತ್ತು. ಇದು ನಿಜವಾಗ್ಲೂ ನೋಡ್ಕೊಂಡ್ರೆ ಯಾರ ಒಂದು ಕರ್ತವ್ಯ ಅಂತಂದ್ರೆ ಈ ಜಗತ್ತನ್ನ ಪಾಲನೆ ಮಾಡ್ತಿರುವಂತಹ ವಿಷ್ಣುವಿನ ಕರ್ತವ್ಯ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾರೆ ಅಲ್ವಾ? ಸೊ ನಮ್ಗೆ ಈ ಒಂದು ಸೆಂಟೆನ್ಸ್ ಅನ್ನ ನೋಡಿದ್ರೆ ನಮ್ಗೆ ಲೆವೆಲ್ 1 ಅಲ್ಲಿ ನಾವು ಒಂದು ಪ್ರಸಂಗವನ್ನ ನಾವು ತಿಳ್ಕೊಂಡ್ವಿ ಅಲ್ವಾ? ಸೊ ಒಬ್ಬ ಫಾರಿನರ್ ಅವರು ಈ ಭಾರತಕ್ಕೆ ಬರ್ತಾರೆ. ಬಂದಾಗ ಭಾರತದ ಸಂಸ್ಕೃತಿಯನ್ನ ಅಧ್ಯಯನ ಮಾಡ್ಬೇಕಂತ ಅವ್ರಿಗೆ ತುಂಬಾ ಇಚ್ಛೆ ಇರುತ್ತೆ. ಅವರು ಒಬ್ಬ ವೇದಾಂತಿಯನ್ನ ಭೇಟಿ ಮಾಡ್ತಾರೆ. ಭೇಟಿ ಮಾಡ್ಬಿಟ್ಟು ನಿಮ್ಮ ದೇವ್ರು ಯಾರು ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಸೊ ವೇದಾಂತಿಗೆ ಏನಂತ ಹೇಳ್ಬೇಕು ಅಂತ ಗೊತ್ತಿಲ್ಲ. ಯಾಕಂದ್ರೆ ನಾವು ಮುಕ್ಕೋಟಿ ದೇವತೆಗಳನ್ನ ಪೂಜೆ ಮಾಡ್ತೀವಿ. ಅವ್ರಿಗೆ ಯಾರ ಹೆಸರನ್ನ ಹೇಳ್ಬೇಕಂತನೂ ಗೊತ್ತಾಗೋದಿಲ್ಲ. ಅವರು ಸ್ವಲ್ಪ ತಡಬಡಿಸ್ತಾರೆ. ಆಗ ಅವರು ಹೇಳ್ತಾರೆ, ಪ್ರವಾಸಿಗ ಹೇಳ್ತಾರೆ, ನಾನು ಈ ಭಾರತದ ಉದ್ದಗಲಕ್ಕೂ ಓಡಾಡ್ಕೊಂಡು ಮತ್ತೆ ಬರ್ತೀನಿ, ನಿಮ್ಮನ್ನ ಭೇಟಿ ಆಗ್ತೀನಿ. ನನ್ನ ಒಂದು ಸ್ಥಳಕ್ಕೆ ಹೋಗಿನ ಮುಂಚೆ, ನನ್ನ ಜಾಗಕ್ಕೆ ಹೋಗಿನ ಮುಂಚೆ ನಿಮ್ಮನ್ನ ಮತ್ತೆ ಭೇಟಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳ್ಬಿಟ್ಟು ಹೊರಟೋಗ್ತಾನೆ. ಸೊ ಅದಾದ್ಮೇಲೆ ಎಲ್ಲ ಭಾರತದಲ್ಲಿ ಎಲ್ಲ ಕಡೆ ಅವನು ಸುತ್ತಾಡ್ಬಿಟ್ಟು ಮತ್ತೆ ವಾಪಸ್ಸು ಅವ್ರ ಊರಿಗೆ ಹೋಗೋಕಿನ ಮುಂಚೆ ಈ ವೇದಾಂತಿಯನ್ನ ಭೇಟಿ ಮಾಡ್ತಾನೆ. ಭೇಟಿ ಮಾಡಿದಾಗ ಹೇಳ್ತಾನೆ, ನನಗೆ ಗೊತ್ತಾಯ್ತು, ಸೊ ನಿಮ್ಮ ದೇವ್ರು ಯಾರು ಅಂತ ಹೇಳ್ಬಿಟ್ಟು ನನಗೆ ಗೊತ್ತಾಯ್ತು. ಯಾಕಂದ್ರೆ ದೇವ್ರಂದ್ರೆ ಒಬ್ರೇ ಇರ್ಬೇಕು. ಈಗ ಒಂದು ಸಂಸ್ಥೆ ಅಂತಂದ್ರೆ ಒಬ್ರೇ ಸಿಇಒ ಇರ್ತಾರೆ, ಒಂದು ಸ್ಕೂಲ್ ಅಂತಂದ್ರೆ ಒಬ್ರೇ ಪ್ರಿನ್ಸಿಪಲ್ ಇರ್ತಾರೆ, ಒಂದು ದೇಶ ಅಂತಂದ್ರೆ ಒಬ್ರೇ ಪ್ರಧಾನಮಂತ್ರಿ ಇರ್ತಾರೆ. ಸೊ ಅದೇ ತರನೇ ಈ ಇಡೀ ಸೃಷ್ಟಿಗೆ ಒಬ್ನೇ ದೇವ್ರು ಇರ್ಬೇಕು, ಹಲವಾರು ದೇವ್ರು ಇರ್ಲಿಕ್ಕೆ ಸಾಧ್ಯ ಇಲ್ಲ. ನನಗೆ ನಿಮ್ಮ ದೇವ್ರು ಯಾರು ಅಂತ ಹೇಳ್ಬಿಟ್ಟು ನನಗೆ ಗೊತ್ತಾಗೋಯ್ತು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಅವ್ರಿಗೆ ಆಶ್ಚರ್ಯ ಆಗುತ್ತೆ ವೇದಾಂತಿಗೆ, ಹೌದಾ ಯಾರು ಅಂತ ನಿಮ್ಗೆ ಹೇಗ್ ಗೊತ್ತಾಯ್ತು ಅಂತ ಕೇಳಿದಾಗ, ನಾನು ಹಲವಾರು ದೇವಸ್ಥಾನಗಳನ್ನ ಭೇಟಿ ಮಾಡಿದೆ, ಅದರಲ್ಲಿ ನೋಡಿದ್ರೆ ಹಲವಾರು ದೇವತೆಗಳನ್ನ ನೋಡಿದೆ. ಅವರೆಲ್ಲರೂ ಸಹ ತಮ್ಮ ಕೈಗಳಲ್ಲಿ ಒಂದಲ್ಲ ಒಂದು ಆಯುಧವನ್ನ ಇಟ್ಕೊಂಡಿದ್ದಾರೆ. ಆಯುಧವನ್ನ ಇಟ್ಕೊಂಡಿದ್ದಾರೆ ಅಂತಂದ್ರೆ ಅವರೆಲ್ಲರೂ ಸಹ ಯಾವುದೋ ಒಂದು ಕರ್ತವ್ಯದ ಮೇಲೆ ಇದ್ದಾರೆ. ಯಾರೋ ಅವ್ರಿಗೆ ಒಂದು ಕರ್ತವ್ಯವನ್ನ ಮಾಡಿ ಅಂತ ಹೇಳ್ಬಿಟ್ಟು ಅವ್ರನ್ನ ನಿಯೋಜಿಸಿದ್ದಾರೆ. ಆ ಒಂದು ಕರ್ತವ್ಯದ ಮೇಲೆ ಅವ್ರಿದ್ದಾರೆ ಅಂತ ನನಗೆ ಅನ್ನಿಸ್ತು. ಅದಾದ್ಮೇಲೆ ನಾನು ಒಬ್ಬರನ್ನ ನೋಡ್ದೆ, ಅವ್ರು ಮಾತ್ರ ಕೈಯಲ್ಲಿ ಕೊಳಲನ್ನ ಇಟ್ಕೊಂಡಿದ್ದಾರೆ, ತಮ್ಮ ಪ್ರೇಯಸಿಯರ ಜೊತೆ ಅವ್ರಿದ್ದಾರೆ. ನನ್ಗನ್ನಿಸ್ತು ಅವ್ರೇನೆ ನಿಮ್ಮ ದೇವ್ರು ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಆ ದೇವ್ರು ಅವ್ರು ಯಾವ್ದೇ ಒಂದು ಕೆಲಸವನ್ನ ಮಾಡೋದಿಲ್ಲ. ಇವಾಗ ಬಾಸ್ ಅನ್ನೋರು ಯಾವ್ದೇ ಕೆಲಸ ಮಾಡೋದಿಲ್ಲ, ಅವರು ತಮ್ಮ ಸೇವಕರ ಹತ್ರ ಎಲ್ಲ ಕೆಲಸವನ್ನ ತಗೋತಾರೆ ಅಲ್ವಾ? ಸೊ ಅದಕ್ಕೆ ನನ್ಗೆ ಅನ್ನಿಸ್ತು ಆ ಕೊಳಲನ್ನ ಇಟ್ಕೊಂಡಿರುವಂತಹ ನೀವೇನ್ ಕೃಷ್ಣ ಅಂತ ಕರಿತೀರಲ್ಲ, ಅವರೇ ನನಗೆ ದೇವೋತ್ತಮ ಪರಮ ಪುರುಷ ಅಂತ ನನಗೆ ಅನ್ನಿಸ್ತು. ಇನ್ನು ಬೇರೆಯವರೆಲ್ಲರನ್ನೂ ಸಹ ಅವರ ಆಜ್ಞೆಯ ಮೇರೆಗೆ ಅವರು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಅವರು ತಮ್ಮ ಕೈಯಲ್ಲಿ ಅಸ್ತ್ರ ಶಸ್ತ್ರಗಳನ್ನ ಇಟ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ನನ್ಗೆ ಅನ್ನಿಸ್ತು ಅಂತ ಹೇಳಿದಾಗ ವೇದಾಂತಿ ದಿಗ್ಭ್ರಾಂತನ ಆಗ್ತಾನೆ. ನಾನು ಇಲ್ಲೇ ಹುಟ್ಟಿ ಬೆಳೆದಿದ್ದೀನಿ, ದಿನ ಬೆಳಗಾದ್ರೆ ನಾನು ದೇವತೆಗಳ ಫೋಟೋಗಳನ್ನ ನೋಡ್ತೀನಿ, ನನ್ಗೆ ಯಾವತ್ತೂ ಸಹ ಈ ತರ ನನಗೆ ಅನಾಲಿಸಿಸ್ ಮಾಡ್ಲಿಕ್ಕೆ ಆಗ್ಲೇ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಅವನೊಂದು ಕ್ಷಣ ದಂಗು ಬಡದಂಗ ಆಗೋಗುತ್ತೆ. ನೋಡಿ, ನಾವುನು ಸಹ ಚಿಕ್ಕವರಿಂದ ನೋಡ್ಕೊಂಡ್ ಬಂದಿದೀವಿ, ನಮ್ಗುನು ಸಹ ಈ ಅನಾಲಿಸಿಸ್ ಮಾಡ್ಲಿಕ್ಕೆ ಆಗಿಲ್ಲ ಅಲ್ವಾ? ಆ ಒಬ್ಬ ಫಾರಿನರ್ ಎಷ್ಟು ಚೆನ್ನಾಗಿ ಅವನು ಅರ್ಥ ಮಾಡ್ಕೊಂಡಿದ್ದಾನೆ. ಇವಾಗ ಭಗವಂತನು ಸಹ ಅಂದ್ರೆ ಇಲ್ಲಿ ಕೃಷ್ಣದಾಸ ಕವಿರಾಜ ಗೋಸ್ವಾಮಿರು ಸಹ ಅದನ್ನೇ ಇಲ್ಲಿ ಹೇಳ್ತಾ ಇದಾರೆ. ಭೂಭಾರವನ್ನ ಕಡಿಮೆ ಮಾಡ್ಲಿಕ್ಕೋಸ್ಕರ ಕೃಷ್ಣ ಬರೋದ್ ಬೇಕಾಗಿರ್ಲಿಲ್ಲ. ಈ ಕೆಲಸ ಬಂದು ಈ ಜಗತ್ತನ್ನ ಪಾಲನೆ ಮಾಡ್ತಿರುವಂತಹ ವಿಷ್ಣುವಿನ ಕೆಲಸ ಇದು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಶ್ಲೋಕ 9. ಕಿಂತು ಕೃಷ್ಣೇರ ಏಯಿ ಹಯ ಅವತಾರ ಕಾಲ ಭಾರಹರಣ ಕಾಲ ತಾತೆ ಹಾಯಿಲ್ಲ ಮಿಶಾಲ. ಕಿಂತು ಕೃಷ್ಣೇರ ಏಯಿ ಹಯ ಅವತಾರ ಕಾಲ ಭಾರಹರಣ ಕಾಲ ತಾತೆ ಹಾಯಿಲ್ಲ ಮಿಶಾಲ. ಕಿಂತು ಕೃಷ್ಣೇರ ಏಯಿ ಹಯ ಅವತಾರ ಕಾಲ ಭಾರಹರಣ ಕಾಲ ತಾತೆ ಹಾಯಿಲ್ಲ ಮಿಶಾಲ. ಕಿಂತು ಕೃಷ್ಣೇರ ಏಯಿ ಹಯ ಅವತಾರ ಕಾಲ ಕಾಲ ಪ್ರಿಯಾಂಕಾ ಮಂಜುನಾಥ ಮಾತಾಜಿ ಓದಿ, ಶ್ಲೋಕ ಮಾತ್ರ ಓದಿ. ಪ್ರೇಮ ರಾಘವ್ ಮಾತಾಜಿ ಓದಿ ಶ್ಲೋಕ. ಶ್ಲೋಕ 9. ಕಿಂತು ಕೃಷ್ಣೇರ ಏಯಿ ಹಯ ಅವತಾರ ಕಾಲ ಭಾರಹರಣ ಕಾಲ ತತೇಹ ಇಲವಿ ಮಿಶಾಲ. ಹರೇ ಕೃಷ್ಣ. ಪಾರ್ವತಮ್ಮ ಮಾತಾಜಿ ಓದಿ ಶ್ಲೋಕ. ಹರೇ ಕೃಷ್ಣ ಮಾತಾಜಿ. ಓದಿ.
किंतु कृष्णेर येई अया अवतार काल ಬಾರ ಅರಣ ಕಾಲ ತಾತೆ ಹಾಯಿಲ ಮಿಶಾಲ. ಕಿಂತು ಆದರೆ ಕೃಷ್ಣೇರ ಭಗವಾನ್ ಕೃಷ್ಣನ ಏಯಿ ಯಾವುದೋ ಅದು ಅಯ ಆಗಿದೆ ಅವತಾರ ಕಾಲ ವಸ್ತು ಭಾರಹರಣ ವಜ್ಜೆಯನ್ನು ತಗ್ಗಿಸುವ ಕಾಲ ವಸ್ತು ತಾತೆ ಅದರಲ್ಲಿ ಆ ಹಿಲ ಇತ್ತು ವಿಶಾಲ ಮಿಶ್ರಣ. ಅನುವಾದ: ಹೀಗಿರುತ್ತಾ ಜಗತ್ತಿನ ಭೂಭಾರವನ್ನು ಇಳುಹುವ ಕಾಲವು ಕೃಷ್ಣನ ಅವತಾರದ ಕಾಲದ ಜೊತೆಗೆ ಬೆರೆತು ಒಂದಾಯಿತು. ಕಾಲ ಅಥವಾ ಆಧ್ಯಾತ್ಮಿಕ ಸಂಸ್ಕೃತಿಯನ್ನು ನೇರ್ಪುಗೊಳಿಸಲು ಪರಮಪ್ರಭು ನಿರ್ದಿಷ್ಟ ಸಮಯಾಂತರದಲ್ಲಿ ಅವತರಿಸುತ್ತಾನೆಂಬ ವಿವರವು ನಮಗೆ ಭಗವದ್ಗೀತೆಯಲ್ಲಿ ಸಿಗುತ್ತದೆ. ಮನುಜಕುಲದ ಆಧ್ಯಾತ್ಮಿಕ ಸಂಸ್ಕೃತಿಯ ಪುನರ್ಜೀವನಕ್ಕಾಗಿ ಹಾಗೂ ತನ್ನ ದಿವ್ಯ ಲೀಲೆಗಳನ್ನು ತೋರಲು ಭಗವಾನ್ ಶ್ರೀಕೃಷ್ಣನು ದ್ವಾಪರಯುಗದ ಕೊನೆಯಲ್ಲಿ ಅವತರಿಸಿದನು. ಸೃಷ್ಟ ಜಗತ್ತನ್ನು ಪಾಲನೆ ಮಾಡುವ ಅಧಿಕಾರವು ಭಗವಾನ್ ವಿಷ್ಣುವಿಗೆ ದತ್ತವಾಗಿದೆ. ಹಾಗೆಯೇ ಸೃಷ್ಟ ಜಗತ್ತಿನ ಪಾಲನೆಯಲ್ಲಿ ಏರುಪೇರುಗಳಾದಾಗ ಅಂತಹ ನ್ಯೂನತೆಗಳನ್ನು ಸರಿಪಡಿಸುವ ಪ್ರಮುಖ ದೈವವು ವಿಷ್ಣುವೇ ಆಗಿದ್ದಾನೆ. ಆದರೆ ಶ್ರೀಕೃಷ್ಣನು ಆದಿಪುರುಷನಾಗಿರುವುದರಿಂದ ಇಂತಹ ಸರಿದೂಗಿಸುವಿಕೆಯ ಕಾರ್ಯಕ್ಕಾಗಿ ಅವತರಿಸುವುದಿಲ್ಲ. ಕೃಷ್ಣನ ಅವತಾರವೇನಿದ್ದರೂ ದಿವ್ಯ ಲೀಲೆಗಳನ್ನು ತೋರ್ಪಡಿಸಿ ತನ್ಮೂಲಕ ಪತಿತ ಜೀವಿಗಳನ್ನು ಭಗವದ್ಧಾಮಕ್ಕೆ ಹಿಂದಕ್ಕೆ ಕರೆಸಿಕೊಳ್ಳುವ ಉದ್ದೇಶದಿಂದ ಆಗುತ್ತದೆ. ಹೀಗಿರುತ್ತಾ ದ್ವಾಪರ ಯುಗದ ಕೊನೆಯಲ್ಲಿ ಜಗತ್ ಪಾಲನೆಯಲ್ಲಾಗಿದ್ದ ಏರುಪೇರುಗಳನ್ನು ಸರಿಪಡಿಸುವ ಹೊತ್ತು ಸನ್ನಿಹಿತವಾಗಿದ್ದುದು ಭಗವಾನ್ ಕೃಷ್ಣನು ಅವತರಿಸಿದ್ದು ಏಕೀಭವಿಸಿತು. ಆದ್ದರಿಂದ ಭಗವಾನ್ ಕೃಷ್ಣನು ಅವತರಿಸಿದಾಗ ಜಗತ್ ಪಾಲನೆಯ ಕಾರ್ಯ ಮಾಡುತ್ತಿದ್ದ ವಿಷ್ಣುವು ಕೃಷ್ಣನಲ್ಲಿ ವಿಲೀನಗೊಂಡನು. ಏಕೆಂದರೆ ಪರತರ ಪರಮ ಪುರುಷನ ಎಲ್ಲಾ ಸ್ವಾಂಶ ಭಾಗಗಳು ಕೃಷ್ಣನು ಅವತರಿಸಿದಾಗ ಅವನಲ್ಲಿ ವಿಲಯನಗೊಳ್ಳುತ್ತವೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಸೊ ಇಲ್ಲಿ ಏನನ್ನ ಹೇಳ್ತಾ ಇದ್ದಾರೆ ಶ್ಲೋಕ 9ರಲ್ಲಿ. ಸೊ ಹೀಗಿರುತ್ತಾ ಜಗತ್ತಿನ ಭೂಭಾರವನ್ನು ಇಳುಹುವ ಕಾಲವು ಕೃಷ್ಣನ ಅವತಾರದ ಕಾಲದ ಜೊತೆಗೆ ಬೆರೆತು ಒಂದಾಯಿತು. ಸೊ ಇವಾಗ ನಾವು ಅನ್ಕೊಂಡ್ವಿ ಕೃಷ್ಣನು ಸಹ ಈ ಭೌತಿಕ ಪ್ರಪಂಚಕ್ಕೆ ಭೂಭಾರವನ್ನ ಕಡಿಮೆ ಮಾಡ್ಲಿಕ್ಕೆ ಬಂದಿದ್ದಾನೆ ಅಂತ ಹೇಳ್ಬಿಟ್ಟು ನಾವ್ ಅನ್ಕೊಂಡ್ವಿ. ಆದ್ರೆ ಸೊ ಕೃಷ್ಣನ ಇಚ್ಛೆ ಏನಿತ್ತು, ಕೃಷ್ಣನ ಇಚ್ಛೆನೂ ಸಹ ಆ ಗೋಪಿಕಾ ಅಂದ್ರೆ ಗೋಪಾಲರು ಗೋಪಿಕಾ ಸ್ತ್ರೀಯರು ಅವ್ರ ಜೊತೆ ಅವರು ಆ ಪ್ರೇಮ ವಿನಿಮಯವನ್ನ ಆ ರಸವನ್ನ ಆಸ್ವಾದನೆ ಮಾಡ್ಬೇಕಂತಾನೆ ಭಗವಂತನ ಇಚ್ಛೆ ಆಗಿತ್ತು. ಆದ್ರೆ ಆ ಸಮಯದಲ್ಲಿ ಹೇಗಿತ್ತು, ಸೊ ಎಲ್ಲ ಅಧರ್ಮಿಗಳು ಹೆಚ್ಚಾಗಿದ್ರು. ಸೊ ಅದಕ್ಕೋಸ್ಕರ ಇಲ್ಲಿ ಏನನ್ನ ಹೇಳ್ತಾ ಇದಾರೆ, ಸೊ ಆ ಕೃಷ್ಣ ಬರೋ ಹೊತ್ತುನು ಸಹ ಮತ್ತೆ ಈ ಒಂದು ಜಗತ್ತಿನಲ್ಲಿ ಈ ತರ ಬದಲಾವಣೆ ಏರುಪೇರು ಆಗಿರುವಂತದ್ದು ಎರಡನ್ನೂ ಸಹ ಏಕಕಾಲದಲ್ಲೇನೆ ಅದು ಆಯ್ತು. ಸೊ ಅದಕ್ಕೋಸ್ಕರ ವಿಷ್ಣುವಿನ ಕೆಲಸ ಏನು, ಈ ದುಷ್ಟರನ್ನ ನಾಶ ಮಾಡೋದು, ಸೊ ಪಾಲನೆಯನ್ನ ಮಾಡೋದು. ಸೊ ಅದಕ್ಕೋಸ್ಕರ ಆ ವಿಷ್ಣು ಅವರು ಕೃಷ್ಣನಲ್ಲಿ ಅವರು ವಿಲೀನಗೊಳ್ತಾರೆ ಅಂತ ಹೇಳ್ತಾರೆ ಅಲ್ವಾ. ಇದಕ್ಕೆ ನಮ್ಗೆ ಆಚಾರ್ಯರು ಏನನ್ನ ಹೇಳ್ತಾರೆ, ಸೊ ಇವಾಗ ಇದು ಈ ನಮ್ಮ ಬ್ರಹ್ಮ ಮಧ್ವ ಗೌಡಿಯ ಸಂಪ್ರದಾಯದಲ್ಲಿ ಬರುವಂತ ಆಚಾರ್ಯರು ಮಾತ್ರನೇ ಈ ವಿಷಯವನ್ನ ಹೇಳೋದು ಅಲ್ವಾ. ಸೊ ಇದೆಲ್ಲ ನಿಮ್ಗೂ ಗೊತ್ತಿರ್ಬೋದು, ಮತ್ತೆ ಜ್ಞಾಪಿಸ್ಕೊಳ್ಳೋಣಂತೆ. ನಮಗ್ ಗೊತ್ತಿರೋ ಹಾಗೆನೆ ಕೃಷ್ಣ ಅವರು ಸೆರೆಮನೆಯಲ್ಲಿ ಹುಟ್ಟುತ್ತಾರೆ. ಕೃಷ್ಣನೇ ಹೇಳ್ತಾರೆ, ನನ್ನನ್ನ ನೀನು ಗೋಕುಲಕ್ಕೆ ಕರ್ಕೊಂಡು ಹೋಗು, ಅಲ್ಲಿ ಒಂದು ಯಶೋಧ ಮಾತೆ ಒಂದು ಹೆಣ್ಣು ಮಗುವಿಗೆ ಒಂದು ಜನನವನ್ನ ಕೊಟ್ಟಿದ್ದಾರೆ, ಆ ಹೆಣ್ಣು ಮಗುವನ್ನ ನೀನು ಕರ್ಕೊಂಡ್ ಬಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಲ್ವಾ. ಸೊ ಇವಾಗ ನಮ್ಗೆ ಆಚಾರ್ಯರು ಏನನ್ನ ಹೇಳ್ತಾರೆ ಅಂತಂದ್ರೆ, ಯಶೋಧ ಮಾತೆ ಹೆಣ್ಣು ಮಗುವಿಗೆ ಮಾತ್ರನೇ ಅಲ್ಲ, ಅಲ್ಲಿ ಅವಳಿ ಜವಳಿ ಮಕ್ಕಳು ಹುಟ್ಟಿರ್ತಾರೆ. ಸೊ ಒಂದು ಯೋಗ ಮಾಯೆ ಅಂತಂದ್ರೆ ದುರ್ಗಾ ಮಾತೆ, ಮತ್ತೆ ಇನ್ನೊಂದು ಯಶೋಧ ಕೃಷ್ಣ, ಇಬ್ಬರಿಗೆ ಜನ್ಮವನ್ನ ಕೊಟ್ಟಿರ್ತಾಳೆ ಯಶೋಧ ಮಾತೆ. ಸೊ ಇಲ್ಲಿ ವಸುದೇವ ಕೃಷ್ಣನನ್ನ ಕರ್ಕೊಂಡು ಹೋದಾಗ ಅದನ್ನ ಅವಳು ಬದಲಾಯಿಸ್ತಾ ಇರ್ಬೇಕಾದ್ರೆ ಅವನ್ಗೆ ಯಶೋಧ ಕೃಷ್ಣ ಕಾಣಿಸೋದಿಲ್ಲ, ಬರೇ ಇಲ್ಲಿ ಯೋಗಮಾಯ ಮಾತ್ರ ಕಾಣಿಸ್ತಾಳೆ. ಆ ಒಂದು ಹೆಣ್ಣು ಮಗುವನ್ನ ಮಾತ್ರ ಅವನು ಕರ್ಕೊಂಡ್ ಬರ್ತಾನೆ. ಅದಾದ್ಮೇಲೆ ಹೆಣ್ಣು ಮಗುವಿನ ಜಾಗದಲ್ಲಿ ವಸುದೇವ ಕೃಷ್ಣನನ್ನ ಅವನು ಮಲಗಿಸ್ತಾನೆ. ಆಮೇಲೆ ಏನಾಗತ್ತೆ, ಆ ವಸುದೇವ ಕೃಷ್ಣ ಆ ಯಶೋಧ ಕೃಷ್ಣನಲ್ಲಿ ವಿಲೀನಗೊಳ್ತಾನೆ. ಅಂದ್ರೆ ಏನಾಯ್ತು, ಈಗ ವಸುದೇವ ಕೃಷ್ಣ ಬಂದು ಆ ವಿಷ್ಣುವಿನ ಅಂಶ, ಈ ಯಶೋಧ ಕೃಷ್ಣ ಇದನ್ನಲ್ಲ ಅವರು ಮೂಲ ಕೃಷ್ಣ, ಆ ಗೋಲೋಕ ವೃಂದಾವನದಲ್ಲಿ ಇದಾರಲ್ಲ ಆ ಕೃಷ್ಣ ಯಶೋಧ ಕೃಷ್ಣ. ಆ ಯಶೋಧ ಕೃಷ್ಣನಲ್ಲಿ ಈ ವಿಷ್ಣುವಿನ ಆ ಅಂಶದಲ್ಲಿರುವಂತಹ ವಸುದೇವ ಕೃಷ್ಣ ಅವನು ವಿಲೀನಗೊಳ್ತಾನೆ. ಸೊ ಅದಕ್ಕೇನೆ ನಾವು ಈ ಕೃಷ್ಣನ ಆ ಕಾಲಕ್ಷೇಪಗಳನ್ನ ನೋಡಿದಾಗ ಯಾವಾಗ ಅವರು ಈ ರಾಕ್ಷಸರನ್ನೆಲ್ಲ ಸಂಹಾರ ಮಾಡ್ತಾರಲ್ವಾ, ಅದೆಲ್ಲನೂ ಸಹ ಮಾಡೋದು ಆ ವಸುದೇವ ಕೃಷ್ಣ. ಈ ಸ್ವೀಟ್ ಪಾಸ್ಟ್ ಟೈಮ್ಸ್ ಅಂತ ಹೇಳ್ತೀವಲ್ಲ, ನಾವು ತುಂಬಾ ಸಿಹಿಯಾಗಿರೋ ಮಾಧುರ್ಯ ತುಂಬಿರುವಂತಹ ಆ ಕಾಲಕ್ಷೇಪಗಳೆಲ್ಲನೂ ಸಹ ಮಾಡೋದು ಯಶೋಧ ಕೃಷ್ಣ. ಸೊ ಅದಕ್ಕೆ ಯಶೋಧ ಕೃಷ್ಣ ಯಾವತ್ತೂ ಸಹ ವೃಂದಾವನವನ್ನ ಬಿಟ್ಟು ಒಂದು ಪಾದವನ್ನು ಸಹ ಇಡೋದಿಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೇನೆ ಹೇಳೋದು. ಸೊ ಮತ್ತೆ ನಾವೇನೆಲ್ಲ ನೋಡ್ತೀವಿ, ಆ ಬೆಣ್ಣೆ ಕದಿಯೋದು,
ಮತ್ತೆ ಗೋಪಿಕಾ ಸ್ತ್ರೀಯರ ಜೊತೆ ಚೆಲ್ಲಾಟ ಆಡೋದು, ಗೋಪ ಬಾಲಕರ ಜೊತೆ ಸಾಮಾನ್ಯ ಬಾಲಕನ ತರ ಅವರು ಒಡನಾಟ ಇಟ್ಕೊಂಡಿರೋದು, ಇದೆಲ್ಲನೂ ಸಹ ಮಾಡೋದು ಯಶೋಧ ಕೃಷ್ಣ. ಈ ರಾಕ್ಷಸರನ್ನೆಲ್ಲ ಸಂಹಾರ ಮಾಡೋದೆಲ್ಲನೂ ಸಹ ವಸುದೇವ ಕೃಷ್ಣ. ಮತ್ತೆ ಅಕ್ರೂರ ಬಂದು ಕೃಷ್ಣನನ್ನ ಕರ್ಕೊಂಡು ಹೋಗ್ತಾರಲ್ವಾ ಮಥುರಾ ಪಟ್ಟಣಕ್ಕೆ, ಅವಾಗ್ಲೂ ಸಹ ಹೋಗೋದು ವಸುದೇವ ಕೃಷ್ಣ. ಅದಕ್ಕೇನೆ ನಮ್ಗೆ ಏನ್ ಹೇಳ್ತಾರೆ, ಆ ಒಂದು ಲೀಲೆ ಬರುತ್ತಲ್ಲ, ಅವರು ಸಂಧ್ಯಾ ವಂದನೆ ಸಮಯ ಬರುತ್ತೆ, ಆಗ ಅಕ್ರೂರ ಸಂಧ್ಯಾ ವಂದನೆ ಮಾಡ್ಲಿಕ್ಕೆ ಹೋದಾಗ ಅವ್ರಿಗೆ ಏನ್ ಕಾಣುತ್ತೆ, ಅಲ್ಲಿ ಕ್ಷೀರ ಅಂದ್ರೆ ಇದು ವೈಕುಂಠದ ದರ್ಶನ ಆಗತ್ತೆ ಅಕ್ರೂರನಿಗೆ ಅಲ್ವಾ. ಆ ಸಮಯದಲ್ಲಿ ಅವರ ಜೊತೆ ಹೋಗೋದು ವಸುದೇವ ಕೃಷ್ಣ. ಸೊ ವಸುದೇವ ರಾಜನಾಗಿರೋದನ್ನು ಸಹ ವಸುದೇವ ಕೃಷ್ಣನೇ. ಸೊ ಕೃಷ್ಣ ಬರೋದು ಆ ಸ್ವೀಟ್ ಪಾಸ್ ಟೈಮ್ಸ್, ತುಂಬಾ ಆ ಮಾಧುರ್ಯ ಇರುವಂತಹ ಆ ಒಂದು ರಸವನ್ನ ಅನುಭವಿಸ್ಲಿಕ್ಕೋಸ್ಕರನೇ ಅವರು ಬರ್ತಾರೆ. ಸೊ ಬೇರೆ ದಿನ ಯಾವುದೇ ಒಂದು ದುಷ್ಟ ಶಿಕ್ಷಣ ಮಾಡೋದೆಲ್ಲನೂ ಸಹ ಆ ವಸುದೇವ ಕೃಷ್ಣ ಅಥವಾ ಆ ವಿಷ್ಣುವಿನ ಅಂಶದಲ್ಲಿರುವಂತಹ ಕೃಷ್ಣ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ. ಹರೇ ಕೃಷ್ಣ. ಸೊ ಇಲ್ಲಿ ಜಸ್ಟ್ ಒಂದ್ಸರಿ ನಾನು ಯಾವ್ದಾದ್ರು ಪಾಯಿಂಟ್ ಬಿಟ್ಟಿದ್ರೆ ಹೇಳ್ತೀನಿ. ಕಾಲಹತವಾದ ಆಧ್ಯಾತ್ಮಿಕ ಸಂಸ್ಕೃತಿಯನ್ನ ನೇರ್ಪುಗೊಳಿಸಲು ಪರಮಪ್ರಭುವು ನಿರ್ದಿಷ್ಟ ಸಮಯಾಂತರದಲ್ಲಿ ಅವತರಿಸುತ್ತಾನೆಂಬ ವಿವರವು ನಮಗೆ ಭಗವದ್ಗೀತೆಯಲ್ಲಿ ಸಿಗುತ್ತದೆ. ಮನುಜ ಕುಲದ ಆಧ್ಯಾತ್ಮಿಕ ಸಂಸ್ಕೃತಿಯ ಪುನರುಜ್ಜೀವನಕ್ಕಾಗಿ ಹಾಗೂ ತನ್ನ ದಿವ್ಯ ಲೀಲೆಗಳನ್ನು ತೋರಲು ಭಗವಾನ್ ಶ್ರೀಕೃಷ್ಣನು ದ್ವಾಪರ ಯುಗದ ಕೊನೆಯಲ್ಲಿ ಅವತರಿಸಿದನು. ಸ್ಪಷ್ಟ ಜಗತ್ತನ್ನು ಪಾಲನೆ ಮಾಡುವ ಅಧಿಕಾರವು ಭಗವಾನ್ ವಿಷ್ಣುವಿಗೆ ದತ್ತವಾಗಿದೆ. ಹಾಗೆಯೇ ಸ್ಪಷ್ಟ ಜಗತ್ತಿನ ಪಾಲನೆಯಲ್ಲಿ ಏರುಪೇರುಗಳಾದಾಗ ಅಂತಹ ನ್ಯೂನತೆಗಳನ್ನ ಸರಿಪಡಿಸುವ ಪ್ರಮುಖ ದೈವವು ವಿಷ್ಣುವೇ ಆಗಿದ್ದಾನೆ. ಆದರೆ ಶ್ರೀಕೃಷ್ಣನು ಆದಿ ಪುರುಷನಾಗಿರೋದ್ರಿಂದ ಇಂತಹ ದೂಗಿಸುವಿಕೆಯ ಕಾರ್ಯಕ್ಕಾಗಿ ಅವತರಿಸುವುದಿಲ್ಲ. ಕೃಷ್ಣನ ಅವತಾರವೇನಿದ್ದರೂ ದಿವ್ಯ ಲೀಲೆಗಳನ್ನ ತೋರ್ಪಡಿಸಿ ತನ್ಮೂಲಕ ಪತಿತ ಜೀವಿಗಳನ್ನು ಭಗವದ್ಧಾಮಕ್ಕೆ ಹಿಂದಕ್ಕೆ ಕರೆಸಿಕೊಳ್ಳುವ ಉದ್ದೇಶದಿಂದ ಆಗುತ್ತದೆ. ಹೀಗಿರುತ್ತಾ ದ್ವಾಪರ ಯುಗದ ಕೊನೆಯಲ್ಲಿ ಜಗತ್ಪಾಲನೆಯಲ್ಲಾಗಿದ್ದ ಏರುಪೇರುಗಳನ್ನ ಸರಿಪಡಿಸುವ ಹೊತ್ತು ಸನ್ನಿಹಿತವಾಗಿದ್ದುದು ಭಗವಾನ್ ಕೃಷ್ಣನು ಅವತರಿಸಿದ್ದು ಏಕೀಭವಿಸಿತು. ಆದ್ದರಿಂದ ಭಗವಾನ್ ಕೃಷ್ಣನು ಅವತರಿಸಿದಾಗ ಜಗತ್ಪಾಲನೆಯ ಕಾರ್ಯ ಮಾಡುತ್ತಿದ್ದ ವಿಷ್ಣುವು ಕೃಷ್ಣನಲ್ಲಿ ವಿಲೀನಗೊಂಡನು. ಏಕೆಂದರೆ ಪರತರ ಪರಮ ಪುರುಷನ ಎಲ್ಲ ಸ್ವ ಅಂಶ ಭಾಗಗಳು ಕೃಷ್ಣನು ಅವತರಿಸಿದಾಗ ಅವನಲ್ಲಿ ವಿಲೀನಗೊಳ್ಳುತ್ತದೆ. ನೋಡಿ, ಭಗವಂತ ಕೃಷ್ಣ ಅಂದ್ರೆ ಆ ಮೂಲ ರೂಪದಲ್ಲಿ ಬಂದಾಗ ಏನಾಗುತ್ತೆ ಅಂತಂದ್ರೆ ಅವನ ಎಲ್ಲಾ ಭಾಗಗಳನ್ನು ಸಹ ಆ ಒಂದು ಮೂಲ ರೂಪದಲ್ಲಿ ಸೇರ್ಕೊಳ್ಳುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇವಾಗ ಅವರು ರಾಮನಾಗೋ ನರಸಿಂಹನಾಗೋ ಬಂದಾಗ ಅದು ಪ್ಯೂರ್ ಆಗಿ ರಾಮನಾಗೋ ನರಸಿಂಹನಾಗಿ ಆತರ ಇರ್ತಾರೆ. ಆದ್ರೆ ಯಾವಾಗ ಅವರು ಮೂಲ ರೂಪದಲ್ಲಿ ಬಂದಾಗ ಎಲ್ಲರನ್ನೂ ಸಹ ಆ ಒಂದು ಮೂಲ ರೂಪದಲ್ಲಿ ವಿಲೀನಗೊಳ್ತಾರೆ ಅಂತ ಹೇಳ್ತಾರೆ. ಅದನ್ನೇ ಇವಾಗ ನಾನು ನಿಮ್ಗೆ ಎಕ್ಸಾಂಪಲ್ ಅಂದ್ರೆ ನಿಮ್ಗೆ ಹೇಳಿದ್ದು. ಅಂದ್ರೆ ವಸುದೇವ ಕೃಷ್ಣ ಅವರು ಯಶೋಧ ಕೃಷ್ಣನಲ್ಲಿ ವಿಲೀನಗೊಳ್ತಾರೆ ಅಂತ ಬಿಟ್ಟು ಹೇಳಿದ್ದು. ಮತ್ತೆ ಇನ್ನೊಂದು ಏನನ್ನ ಅರ್ಥ ಮಾಡ್ಕೋಬೇಕಂತಂದ್ರೆ, ಕೃಷ್ಣ ಆ ಮೂಲ ರೂಪದಲ್ಲಿ ಯಾವಾಗ್ಲೂ ಬರೋದಿಲ್ಲ. ಪ್ರತಿ ದ್ವಾಪರ ಯುಗದಲ್ಲಿ ಬರ್ತಾರೆ ಅಂತ ನಾವು ಅನ್ಕೊಂಡಿದೀವಿ ಅಲ್ವಾ? ಇಲ್ಲ, ನಮ್ಗೆ ಆಚಾರ್ಯರು ಏನನ್ನ ಹೇಳ್ತಾರೆ, ಅವರು ಪ್ರತಿ ದ್ವಾಪರ ಯುಗದಲ್ಲಿ ಅವರು ಬರೋದಿಲ್ಲ. ಬ್ರಹ್ಮನ ಒಂದು ದಿನದಲ್ಲಿ ಒಮ್ಮೆ ಮಾತ್ರ ಅವರು ಬರ್ತಾರೆ. ಸೊ ಬ್ರಹ್ಮನ ಒಂದು ದಿನ ಅಂದ್ರೆ ಎಷ್ಟು ಅಂತ ನಾವು ತಿಳ್ಕೊಂಡಿದೀವಿ. ಅವರ ಆ ಒಂದು ದಿನದ ಅವಧಿ ಎಷ್ಟು? ಬ್ರಹ್ಮನ ಒಂದು ದಿನದ ಅವಧಿ ಭಗವದ್ಗೀತೆಯಲ್ಲಿ ನಮ್ಗೆ ಏನನ್ನ ಹೇಳ್ತಾರೆ? 1,000 ವರ್ಷ. 4 ಯುಗಗಳು 1000 ಬಾರಿ ಆಗ್ಬೇಕು ಅಲ್ವಾ? ಏನ್ ಹೇಳಿ? 4 ಯುಗಗಳು 1000 ಬಾರಿ ಆದಾಗ ಅದು ಬ್ರಹ್ಮನ ಒಂದು ಹಗಲು. ಅಷ್ಟೇ ಅವಧಿ ಅವನ ರಾತ್ರಿಯಲ್ಲಿ ಕೃಷ್ಣ ಬರೋದಿಲ್ಲ, ಹಗಲಲ್ಲೇ ಬರೋದು. ಸೊ ಈಗ 4 ಯುಗಗಳು 1000 ಬಾರಿ ಆಗ್ಬೇಕು. ಸೊ ಅಂದ್ರೆ 1000 ಬಾರಿ ಇವಾಗ ದ್ವಾಪರ ಯುಗ ಬಂದಿರುತ್ತೆ. ಆದ್ರೆ ಎಲ್ಲಾ ದ್ವಾಪರ ಯುಗದಲ್ಲಿ ಆ ಮೂಲ ರೂಪದಲ್ಲಿ ಕೃಷ್ಣ ಬರೋದಿಲ್ಲ. ಕೃಷ್ಣ ಬರ್ಲೇಬೇಕು ಅಂತಾನೂ ಇಲ್ಲ. ದ್ವಾಪರ ಯುಗ ಅಂದ್ಮೇಲೆ ಕೃಷ್ಣ ಬರ್ಲೇಬೇಕು ಅಂತ ಇಲ್ಲ. ಅಕಸ್ಮಾತ್ ಅವ್ರು ಬಂದ್ರು ಸಹ ಈಗ ವಸುದೇವ ಕೃಷ್ಣನಾಗಿ ಬಂದ್ಬಿಟ್ಟು ಅವ್ರು ಲೀಲೆಗಳನ್ನ ಮಾಡಿ, ಅದಕ್ಕೆ ಸರಿಯಾಗಿರುವಂತ ಲೀಲೆಗಳನ್ನ ಮಾಡಿ ಹೊಟ್ಟೋಗ್ತಾರೆ. ಆದ್ರೆ ಈ ಮೂಲ ರೂಪದಲ್ಲಿ ಬರೋದು ಒಮ್ಮೆ ಮಾತ್ರನೇ ಬರ್ತಾರೆ. ಅದು ಯಾವಾಗ ಅಂತಂದ್ರೆ ಆ 28ನೇ ಸೈಕಲ್, ಒಂದು ಮನ್ವಂತರದಲ್ಲಿ 28ನೇ ಸೈಕಲ್ ಬರುತ್ತಲ್ಲ, ಅದೇ ಈ ಮನ್ವಂತರ ಈಗ ನಮ್ಮ ಮನ್ವಂತರದ ಹೆಸರೇನು? ಕಲಿಯುಗ. ಅಲ್ಲ, ಇದು ಕಲಿಯುಗ. ಮನ್ವಂತರ, ನಮ್ಮ ಮನ್ವಂತರದ ಹೆಸರೇನು? ವೈವಸ್ವತ ಮನ್ವಂತರ. ಈ ವೈವಸ್ವತ ಮನ್ವಂತರ. ವೈವಸ್ವತ ಮನ್ವಂತರದಲ್ಲಿ ಈ 28ನೇ ಸೈಕಲ್ ಅಲ್ಲಿ ಆ ಸಮಯದಲ್ಲಿ ಮಾತ್ರನೇ ಕೃಷ್ಣ ಅವ್ರು ತಮ್ಮ ಮೂಲ ರೂಪದಲ್ಲಿ ಬರೋದು. ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಅವ್ರು ಬರೋದು ಅದು ಏನಕ್ಕೋಸ್ಕರ ಬರ್ತಾರೆ? ಆ ರಸವನ್ನ ಆಸ್ವಾದನೆ ಮಾಡ್ಲಿಕ್ಕೆ ಬರ್ತಾರೆ ಹೊರತು ಈ ಭೂಭಾರವನ್ನೇ ಆಗ್ಲಿ ಅಥವಾ ಬೇರೆ ಇನ್ನೇನೋ ಇಲ್ಲಿ ಏರುಪೇರಾಗಿದೆ ಅದನ್ನೆಲ್ಲ ಸರಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವರು ಬರೋದಿಲ್ಲ. ಸೊ ಇದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕಾಗಿರೋದು. ಸೊ ಶ್ಲೋಕ 10.
पूर्ण भगवान अवतारे येई काले आरसभ अवतारा तानसे आसी मीले पूर्ण भगवान अवतारे येई काले आरसभ अवतारा तानसे आसी मीले. ಹರೇ ಕೃಷ್ಣ. ಹೇಳಿ, ನಾನು ಹೇಳಿದ್ದೇನೆ. पूर्ण भगवान अवतारे येई काले आरसभ अवतारा तानसे आसी मीले. पूर्ण पूर्ण भगवान अवतारे येई काले आरसभ अवतारा तानसे आसी मीले. पूर्ण भगवान अवतारे येई काले आरसभ अवतारा तानसे आसी मीले. ಹರೇ ಕೃಷ್ಣ. ಹರೇ ಕೃಷ್ಣ. ರವಿ ಪ್ರಭುಜಿ ಅರ್ಥ ಅನುವಾದ ಎಲ್ಲ ಓದಿ ಶ್ಲೋಕ 10. ರವಿ ಪ್ರಭುಜಿ. ಹರೇ ಕೃಷ್ಣ. ಇಲ್ಲವಾ? ಓಕೆ. ಅದ್ಯಾರು? ದಯಾನ್ವಿತಾ ದೀಪಧಾರತಿ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಅನುವಾದ ಶ್ಲೋಕ ಓದಿ, ಶಬ್ದಾರ್ಥ ಓದಿ, ಅನುವಾದ ಓದಿ. पूर्ण भगवान अवतारे एहि काले आरा सब अवतारा ताग्नेते आसे मीले. ಪೂರ್ಣ ಇಡಿಯಾಗಿ ಭಗವಾನ್ ಪರಮ ಪುರುಷನು ಅವತಾರೆ ಅನುಸರಿಸುತ್ತಾನೆ. ಇದು ಕಾಲೆ ಆ ಹೊತ್ತಿನಲ್ಲಿ ಆರ ಇತರ ಸಭಾ ಎಲ್ಲ ಅವತಾರಗಳ ತಾಜ್ಞತೆ ಅವನಲ್ಲಿ ಆಸೆ ಬರಲಿರುವ ಮೇಲೆ ಒಟ್ಟುಗುಟ್ಟುತ್ತವೆ. ಅನುವಾದ: ಪರಿಪೂರ್ಣ ಪರಮ ಪುರುಷನ ಅವತರಿಸಿದ ಕಾಲದಲ್ಲಿ ಭಗವಾನ್ ಉಳಿದ ಎಲ್ಲಾ ಅವತಾರಗಳು ಪರಮ ಪುರುಷನಲ್ಲಿ ಒಂದಾಗುತ್ತವೆ. ಹರೇ ಕೃಷ್ಣ. ಶೀಲ ಪ್ರಭುಪಾದ್ ಕಿ ಜೈ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಸೊ ಇವಾಗ ಇಲ್ಲಿ ಏನನ್ನ ಹೇಳ್ತಾ ಇದ್ದಾರೆ, ಪರಿಪೂರ್ಣ ಪರಮ ಪುರುಷನು ಅವತರಿಸಿದ ಕಾಲದಲ್ಲಿ ಭಗವಂತನ ಉಳಿದ ಎಲ್ಲ ಅವತಾರಗಳು ಪರಮ ಪುರುಷನಲ್ಲಿ ಒಂದಾಗುತ್ತವೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಅಂದ್ರೆ ಅವರು ಪರಿಪೂರ್ಣ ರೂಪದಲ್ಲಿ ಅಂತಂದ್ರೆ ಅವರು ಮೂಲ ರೂಪದಲ್ಲಿ ಕೃಷ್ಣನಾಗಿ ಅವರು ಬಂದಾಗ ಸೊ ಬೇರೆ ಎಲ್ಲ ಅವತಾರಗಳು ಸಹ ಆ ಭಗವಂತನಲ್ಲಿ ಒಂದಾಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಶ್ಲೋಕ 11-12. ನಾರಾಯಣ ಚತುರ್ವ್ಯೂಹ ಮತ್ಸ್ಯಾದಿ ಅವತಾರ ಯುಗ ಮನ್ವಂತರಾವತಾರ ಯತ ಆಚೆ ಆರ ಸಭೆಯಾಸಿ ಕೃಷ್ಣ ಅಂಗೆ ಹಯ ಅವತೀರ್ಣ ಐಚೆ ಅವತಾರೆ ಕೃಷ್ಣ ಭಗವಾನ್ ಪೂರ್ಣ. ನಾರಾಯಣ ಚತುರ್ವ್ಯೂಹ ಮತ್ಸ್ಯಾದಿ ಅವತಾರ ಯುಗ ಮನ್ವಂತರಾವತಾರ ಯತ ಆಚೆ ಆರ ಸಭೆಯಾಸಿ ಕೃಷ್ಣ ಅಂಗೆ ಹಯ ಅವತೀರ್ಣ ಐಚೆ ಅವತಾರೆ ಕೃಷ್ಣ ಭಗವಾನ್ ಪೂರ್ಣ. ಹರೇ ನಾರಾಯಣ ಚತುರ್ವ್ಯೂಹ ಮತ್ಸ್ಯಾದಿ ಅವತಾರ ಯುಗ ಮನ್ವಂತರಾವತಾರ ಯತಾಚೆ ಆರ ಸಭೆಯಾಸಿ ಕೃಷ್ಣಾಂಗೆ ಹಯ ಅವತೀರ್ಣ ಐಚೆ ಅವತಾರೆ ಕೃಷ್ಣ ಭಗವಾನ್ ಪೂರ್ಣ. ನಾರಾಯಣ ಚತುರ್ವ್ಯೂಹ ಮತ್ಸ್ಯಾದಿ ಅವತಾರ ಯುಗ
ಮನ್ವಂತಾವತಾರ ಆಚೆ ತಬೆ ಆಸಿ ಕೃಷ್ಣ ಹರೇ ಆಸಿ ಕೃಷ್ಣ ಆಗೆ ಹರ ಅವತಾರ ಕೃಷ್ಣ ಆಚೆ ಅವತಾರೇ ಕೃಷ್ಣ ಭಗವಾನ್ ಪೂರ್ಣ. ಮಾತಾಜಿ ಎಲ್ಲರೂ ಒತ್ತಿಗೆ ಹೇಳ್ಬೇಡಿ, ಬರ ಅಂತೇಳಿ ಕೇಳುದೇ ಇಲ್ಲ. ಒಬ್ಬೊಬ್ಬರ ಹೆಸರು ಹೇಳ್ತೇನೆ, ಅವರು ಹೇಳಿದ್ರೆ ಆಯ್ತು. ಹರೇ ಕೃಷ್ಣ. ಈಗ ವರದ ಹೆಗ್ಡೆ ಮಾತಾಜಿ ಶ್ಲೋಕ ಭಾವಾರ್ಥ ಅದನ್ನೆಲ್ಲ ಓದಿ ಹೇಳಿ. ವರದ ಹೆಗ್ಡೆ ಅವ್ರು ಇಲ್ಲದಿದ್ರೆ ಲಲಿತಾ ಮಾತಾಜಿ. ಮಾತಾಜಿ ನಮ್ಮ ಹೆಸರು ಅವಾಗ್ಲೇ ಹೇಳಿದ್ರಿ, ಮತ್ತೆ ಹೇಳಲಿಲ್ಲ ಹರೇ ಮಾತಾಜಿ. ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ ಪ್ರಣಾಮಗಳು ಮಾತಾಜಿ. ಹರೇ ಕೃಷ್ಣ. ಶಿಲಾ ಪ್ರಭುಪಾದರಿಗೆ ಸ್ತೋತ್ರಗಳಿಗೆ ಜಯವಾಗಲಿ. ನಾರಾಯಣ ಚತುರ್ಯುಗ ಮತ್ಸ್ಯಾದಿ ಅವತಾರ ಯುಗ ಮನ್ವಂತಾರ ಅವತಾರ ಯತ ಆಚೆ ಆರು ಸಭೆ ಆಸಿ ಕೃಷ್ಣ ಅಂಗೆ ಹಯ ಅವತೀರ್ಣ ಐಚೆ ಅವತಾರೇ ಕೃಷ್ಣ ಭಗವಾನ್ ಪೂರ್ಣ. ಭಗವಾನ್ ನಾರಾಯಣನು ಚತುರ್ವ್ಯೂಹ 4 ವಿಸ್ತರಣೆಗಳು ಮತ್ಸ್ಯ ಅವತಾರದಿಂದ ಆರಂಭವಾಗುವ ಅವತಾರಗಳು ಯುಗ ಮನ್ವಂತರ ಅವತಾರ, ಯುಗ ಹಾಗೂ ಮನ್ವಂತರಗಳ ಅವತಾರಗಳು ಯತ ಎಷ್ಟೆಷ್ಟು ಅಷ್ಟು ಆಚೆ ಇವೆ ಆರ ಇತರ ಸೊಬೆ ಎಲ್ಲ ಆಸಿ ಬರಲಿರುವ ಕೃಷ್ಣ ಅಂಗೆ ಪರಮ ಪ್ರಭು ಕೃಷ್ಣನ ದೇಹದಲ್ಲಿ ಹಯ ಇವೆ. ಮುಂದೆ ಓದ್ಬೇಕಾ ಮಾತಾಜಿ? ಹರೇ ಕೃಷ್ಣ. ಸ್ವಲ್ಪ ಮೇಲೆ ಅವತೀರ್ಣ ಅವತಾರವಾಗಿ ಐಚೆ ಈ ಪರಿಯಲ್ಲಿ ಅವತರಿಸುತ್ತಾನೆ ಕೃಷ್ಣ ಪ್ರಭು. ಕೃಷ್ಣನು ಭಗವಾನ್ ಪರಮ ಪುರುಷ ಪೂರ್ಣ ಪೂರ್ತಿ. ಅನುವಾದ ಶಿಲಾ ಪ್ರಭುಪಾದರಿಗೆ ಜಯವಾಗಲಿ. ಭಗವಾನ್ ನಾರಾಯಣ 4 ಪ್ರಾಥಮಿಕ ವಿಸ್ತರಣೆಗಳು: ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ ಮತ್ತೆ ಅನಿರುದ್ಧ. ಮತ್ಸ್ಯ ಹಾಗೂ ಇತರ ಲೀಲಾವತಾರಗಳು, ಯುಗಾವತಾರಗಳು, ಮನ್ವಂತಾರ ಅವತಾರಗಳು ಹಾಗೂ ಉಳಿದೆಲ್ಲ ಅವತಾರಗಳು ಈ ಎಲ್ಲವೂ ಆದಿಪುರುಷ ಕೃಷ್ಣನಲ್ಲಿ ಸೇರಿಕೊಳ್ಳುತ್ತವೆ. ಈ ಪರಿಯಲ್ಲಿ ಪೂರ್ಣ ಅವತಾರಿ ಸ್ವಯಂ ಕೃಷ್ಣನು ಅವತರಿಸುತ್ತಾನೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಧನ್ಯವಾದಗಳು. ಸೊ ಅನುವಾದ ಶಿಲ ಪ್ರಭುಪಾದರಿಗೆ ದಯವಾಗಲಿ. ಸೊ ಇಲ್ಲಿ ಏನನ್ನ ಹೇಳ್ತಾ ಇದ್ರೆ, ಭಗವಾನ್ ನಾರಾಯಣ 4 ಪ್ರಾಥಮಿಕ ವಿಸ್ತರಣೆಗಳು. ನಮ್ಗೆ ಗೊತ್ತಿರೋ ಹಾಗೇನೆ ಕೃಷ್ಣನಿಂದ ಬಲರಾಮ ಬರ್ತಾರೆ, ಬಲರಾಮರಿಂದ ಮೊದಲ ಚತುರ್ವ್ಯೂಹ ಬರುತ್ತೆ. ಮೊದಲ ಚತುರ್ವ್ಯೂಹದಲ್ಲಿ ಮೊದಲ ಸಂಕರ್ಷಣ. ಸೊ ಆದಿ ಸಂಕರ್ಷಣದಿಂದ ಯಾರು ಬರ್ತಾರೆ? ನಾರಾಯಣ ಬರ್ತಾರೆ. ನಾರಾಯಣನಿಂದ 2ನೇ ಸಂಕರ್ಷಣ ಬರ್ತಾರೆ. 2ನೇ ಸಂಕರ್ಷಣದಿಂದ ಕಾಣದಕಶಾಹಿ ವಿಷ್ಣು ಬರ್ತಾರೆ. ಅವರಿಂದ ಗರ್ಭೋದಕಶಾಹಿ ವಿಷ್ಣು, ಕ್ಷೀರೋದಕಶಾಹಿ ವಿಷ್ಣು ಬರ್ತಾರೆ. ಕ್ಷೀರೋದಕಶಾಹಿ ವಿಷ್ಣುವಿನಿಂದ ಈ ಎಲ್ಲಾ ಅವತಾರಗಳು ಬರ್ತಾರೆ. ಲೀಲಾ ಅವತಾರಗಳು, ಯುಗಾವತಾರಗಳು, ಮನ್ವಂತರ ಅವತಾರಗಳು ಇವೆಲ್ಲನೂ ಸಹ ಬರ್ತಾರೆ ಅಲ್ವಾ? ಅಂದ್ರೆ ಇದೆಲ್ಲ ಬರ್ತಿದ್ದು ಕ್ಷೀರೋದಕಶಾಹಿ ವಿಷ್ಣುವಿನಿಂದ ಬರ್ತಾ ಇದ್ದಾರೆ. ಆದ್ರೆ ಯಾವಾಗ ಕೃಷ್ಣ ಆ ಆದಿ ಪುರುಷನಾಗಿ ಅಂದ್ರೆ ಬರ್ತಾರೆ, ಅವಾಗ ಈ ಎಲ್ಲವೂ ಸಹ ಎಲ್ಲಾ ಅವತಾರಗಳನ್ನು ಸಹ ಅವನಲ್ಲಿ ವಿಲೀನಗೊಳ್ಳುತ್ತೆ. ಅದಕ್ಕೇನೆ ಅವ್ರನ್ನ ಪೂರ್ಣಾವತಾರಿ ಅಂತ ಕರೆಯೋದು. ಸೊ ಇವಾಗ ನಿಮ್ಗೆ ಜ್ಞಾಪಕ ಇರೋ ಹಾಗೇನೆ 11ನೇ ಅಧ್ಯಾಯದಲ್ಲಿ ಅರ್ಜುನ ಕೃಷ್ಣನ ಆ ಒಂದು ವಿಶ್ವರೂಪವನ್ನ ನೋಡಿದ್ಮೇಲೆ ಕಾಲರೂಪವನ್ನ ನೋಡ್ತಾನೆ. ಆ ಕಾಲರೂಪವನ್ನ ನೋಡಿದ್ಮೇಲೆ ಅವನಿಗೆ ತತ್ತರಿಸಿ ಹೋಗ್ತಾನೆ ಅಲ್ವಾ? ನನ್ನ ನೋಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ನನಗೆ ಮನಸ್ಸು ಸ್ಥಿಮಿತದಲ್ಲಿ ಬರ್ತಾ ಇಲ್ಲ. ಸೊ ನನಗೆ ಈ ಒಂದು ದರ್ಶನವನ್ನ ಸಾಕ್ ಮಾಡು, ಮತ್ತೆ ನೀ ನನಗೆ ಮೊದಲಿನ ತರನೇ ನೀನು ಆ ದ್ವಿಭುಜ ರೂಪದಲ್ಲಿ ಬಾ, ಅದಕ್ಕಿಂತ ಮುಂಚೆ ಚತುರ್ಭುಜ ರೂಪದಲ್ಲಿ ನನಗೆ ದರ್ಶನವನ್ನ ಕೊಡು ಅಂತ ಹೇಳ್ಬಿಟ್ಟು ಕೇಳ್ಕೊತಾನೆ ಅಲ್ವಾ? ಅಂದ್ರೆ ಇವಾಗ ಕೃಷ್ಣ ಆ ಚತುರ್ಭುಜ ರೂಪ ಅಂದ್ರೆ ವಿಷ್ಣುವಿನ ರೂಪದಲ್ಲಿ ದರ್ಶನವನ್ನ ಕೊಡ್ತಾನೆ. ಆಮೇಲೆ ಅವನು ತನ್ನ ಆ ಮೂಲ ರೂಪಕ್ಕೆ ಅವನು ಬರ್ತಾನೆ ಅಲ್ವಾ? ಅಂದ್ರೆ ಏನರ್ಥ? ಸೊ ಕೃಷ್ಣನಿಗೆ ಮಾತ್ರನೇ ಎಲ್ಲ ರೂಪಗಳನ್ನ ತೋರಿಸ್ಲಿಕ್ಕೆ ಸಾಧ್ಯ. ಇವಾಗ ಅಕಸ್ಮಾತ್ ವಿಷ್ಣುವಿನ ಹತ್ರ ಹೋಗ್ಬಿಟ್ಟು ನನಗೆ ಕೃಷ್ಣನ ರೂಪವನ್ನ ತೋರಿಸು ಅಂದ್ರೆ ವಿಷ್ಣುವಿನ ಕೈಯಲ್ಲಿ ಸಾಧ್ಯ ಇಲ್ಲ ಅದು ತೋರಿಸ್ಲಿಕ್ಕೆ. ಸೊ ವಿಷ್ಣು ಈ ಎಲ್ಲ ಅವತಾರಗಳನ್ನ ಅವನು ಹೊಂದಬಹುದು. ಈ ಮನ್ವಂತರ ಅವತಾರ, ಲೀಲಾವತಾರ, ಮತ್ಸ್ಯಾವತಾರ, ಕೂರ್ಮಾವತಾರ ಅದೆಲ್ಲ ಏನಿದೆ ಅವೆಲ್ಲವನ್ನ ಸಹ ವಿಷ್ಣು ತೋರಿಸ್ಬೋದು. ಆದ್ರೆ ಕೃಷ್ಣನಾಗಿ ನನಗೆ ದರ್ಶನವನ್ನ ಕೊಡುವಂತ ವಿಷ್ಣುವನ್ನ ಕೇಳಿದ್ರೆ ಅವ್ರಿಗೆ ಆಗೋದಿಲ್ಲ. ಸೊ ಇದರಿಂದ ನಮ್ಗೆ ಗೊತ್ತಾಗುತ್ತೆ ಆ ಕೃಷ್ಣ ಅವರು ಮೂಲ ಪುರುಷ, ಆದಿ ಪುರುಷ. ಕೃಷ್ಣನಿಂದ ವಿಷ್ಣು ಬರ್ತಾ ಇದಾರೆ ಅಂತ ನಮ್ಗೆ ಅದರಿಂದ ಗೊತ್ತಾಗತ್ತೆ. ಮತ್ತೆ ನಮ್ಗೆ ಇನ್ನ ಚೈತನ್ಯ ಮಹಾಪ್ರಭುಗಳನ್ನು ಸಹ ಪೂರ್ಣಾವತಾರಿ ಅಂತ ಹೇಗೆ ಗೊತ್ತಾಗತ್ತೆ ಅಂತಂದ್ರೆ, ನಮಗ್ ಗೊತ್ತಿರೋ ಹಾಗೇನೆ ಆ ಮಹಾಪ್ರಕಾಶ ಲೀಲಾ ಅಲ್ವಾ? ಅದನ್ನ ಅವರು 21 ಗಂಟೆಗಳ ಕಾಲ ಅವರು ಮಾಡ್ತಾರೆ ಶ್ರೀವಾಸಂಗನ್ ಅವರ ಮನೆಯಲ್ಲಿ ಅಲ್ವಾ? ಸೊ ಅವರು ಆ ಸಮಯದಲ್ಲಿ ಎಲ್ಲರಿಗೂ ಸಹ ಅವರವರ ಇಷ್ಟ ದೇವರನ್ನ ಅವರು ತೋರಿಸ್ತಾರೆ. ಅಂದ್ರೆ ಎಲ್ಲಾ ವಿಷ್ಣು ತತ್ವಗಳೇ. ಇವಾಗ ಫಾರ್ ಎಕ್ಸಾಂಪಲ್ ಮುರಾರಿ ಗುಪ್ತ ಅವರು ಹನುಮಾನ್ ಅಲ್ವಾ? ಹಿಂದೆ ಅವರು ಹನುಮಾನ್ ಆಗಿರ್ತಾರೆ. ಈ ಚೈತನ್ಯ ಮಹಾಪ್ರಭುಗಳು ಬಂದಾಗ ಅವರು ಮುರಾರಿ ಗುಪ್ತನಾಗಿ ಬರ್ತಾರೆ. ಬಂದಾಗ ಮುರಾರಿ ಗುಪ್ತನಿಗೆ ಶ್ರೀರಾಮನೇ ಆರಾಧ್ಯ ದೈವ. ಅದಕ್ಕೆ ಆ ಸಮಯದಲ್ಲಿ ಅವರು ಮುರಾರಿ ಗುಪ್ತನಿಗೆ ಅವರು ಶ್ರೀರಾಮನಾಗಿ ಅವರು ಕಾಣಿಸ್ಕೋತಾರೆ. ಅದೇ ತರ ಯಾರ್ಯಾರಿಗೆ ಯಾವ್ಯಾವ ಒಂದು ರೂಪದಲ್ಲಿ ಬೇಕೋ ಆತರ ದರ್ಶನವನ್ನ ಕೊಡ್ತಾರೆ.
ಮತ್ತೆ ಆ ಕೃಷ್ಣ ಪ್ರೇಮವನ್ನು ಸಹ ಅವರು ಧಾರೆ ಎರಿತಾರೆ. ಸೊ ಅಂದ್ರೆ ಆ ಮಹಾಪ್ರಕಾಶ ಲೀಲೆಯಲ್ಲಿ ನಮ್ಗೆ ಗೊತ್ತಾಗುತ್ತೆ ಚೈತನ್ಯ ಮಹಾಪ್ರಭುಗಳು ಆ ಪೂರ್ಣಾವತಾರಿ ಅಂತ ಹೇಳ್ಬಿಟ್ಟು ನಮ್ಗೆ ಗೊತ್ತಾಗುತ್ತೆ. ಸೊ ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬಹುದು. ಸೊ ಶ್ಲೋಕ 13. ಅತಯೇವ ವಿಷ್ಣು ತಖನ ಕೃಷ್ಣೇರ ಶರೀರೆ ವಿಷ್ಣು ದ್ವಾರೆ ಕರೆ ಕೃಷ್ಣ ಅಸುರ ಸಂಹಾರೆ. ಅತಯೇವ ವಿಷ್ಣು ತಖನ ಕೃಷ್ಣೇರ ಶರೀರೆ ವಿಷ್ಣು ದ್ವಾರೆ ಕರೆ ಕೃಷ್ಣ ಅಸುರ ಸಂಹಾರೆ. ಹರೇ ಕೃಷ್ಣ. ಪಾರ್ವತಮ್ಮ ಮಾತಾಜಿ, ಪದ್ಮಾ ಮಾತಾಜಿ ಇಬ್ಬರು ಶ್ಲೋಕ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 13. ಅತ ಏವ ವಿಷ್ಣು ಕಥನ ಕೃಷ್ಣೇರ ಶರೀರೆ ವಿಷ್ಣು ದ್ವಾರೆ ಕರೆ ಕೃಷ್ಣ ಅಸುರ ಸಂಹಾರೆ. ಹರೇ ಕೃಷ್ಣ ಮಾತಾಜಿ. ಅತ ಏವ ವಿಷ್ಣು ತಕನ ಕೃಷ್ಣೇರ ಶರೀರೆ ವಿಷ್ಣು ದ್ವಾರೆ ಕರೆ ಕೃಷ್ಣ ಅಸುರ ಸಂಹಾರೆ. ಲಲಿತಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಆತ ಏವ ವಿಷ್ಣು ತಖನ ಕೃಷ್ಣೇರ ಶರೀರೆ ವಿಷ್ಣು ದ್ವಾರೆ ಕರೆ ಕೃಷ್ಣ ಅಸುರ ಸಂಹಾರೆ. ಆತ ಏವ ಆದ್ದರಿಂದ ವಿಷ್ಣು ಪ್ರಭು ವಿಷ್ಣುವು ತಕನ ಆಗ ಕೃಷ್ಣೇರ ಕೃಷ್ಣನ ಶರೀರೆ ದೇಹದಲ್ಲಿ ವಿಷ್ಣು ದ್ವಾರೆ ಪ್ರಭು ವಿಷ್ಣುವಿನ ಮೂಲಕ ಕರೆ ಮಾಡುತ್ತಾನೆ. ಕೃಷ್ಣ ಪ್ರಭು ಕೃಷ್ಣನು ಆಸುರ ಸಂಹಾರೆ ದಾನವರ ಸಂಹಾರವನ್ನು. ಅನುವಾದ. ಆದ್ದರಿಂದ ಆ ಹೊತ್ತಿನಲ್ಲಿ ವಿಷ್ಣುವು ಭಗವಾನ್ ಕೃಷ್ಣನ ಶರೀರದಲ್ಲಿರುತ್ತಾನೆ ಮತ್ತು ಪ್ರಭು ಕೃಷ್ಣನು ವಿಷ್ಣುವಿನ ಮೂಲಕ ಆಸುರರನ್ನು ಸಂಹರಿಸುತ್ತಾನೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಸೊ ಅನುವಾದ ಶಿಲ ಪ್ರಭುಪಾದ ಅವರಿಂದ, ಶಿಲ ಪ್ರಭುಪಾದ ಅವರಿಗೆ ಜಯವಾಗಲಿ. ಸೊ ಇಲ್ಲಿ ಏನನ್ನ ಹೇಳ್ತಾ ಇದ್ದಾರೆ, ಸೊ ಇವಾಗ ಭೂಭಾರವನ್ನ ಕಡಿಮೆ ಮಾಡ್ಬೇಕು ಅಂತ ಆ ಒಂದು ಪ್ರಸಂಗ ಬಂದಾಗ ಭಗವಂತ ಕೃಷ್ಣ ಏನ್ ಮಾಡ್ತಾನೆ, ತನ್ನ ಶರೀರದಲ್ಲಿರುವಂತಹ ಆ ವಿಷ್ಣು ಭಗವಾನ್ ಮೂಲಕ ಅವನು ಆ ಅಸುರರನ್ನ ಸಂಹರಿಸ್ತಾನೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಶ್ಲೋಕ 14. ಆನುಷಂಗ ಕರ್ಮ ಏಯಿ ಅಸುರ ಮಾರಣ ಏಯಿಲಾಗಿ ಅವತಾರ ಕಹಿಸೆ ಮೂಲ ಕಾರಣ. ಆನುಷಂಗ ಕರ್ಮ ಏಯಿ ಅಸುರ ಮಾರಣ ಏಯಿಲಾಗಿ ಅವತಾರ ಕಹಿಸೆ ಮೂಲ ಕಾರಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನಮಿತಾ ಮಾತಾಜಿ, ನಿರ್ಮಲಾ ಮಾತಾಜಿ ಶ್ಲೋಕ ಓದಿ. ಮಾತಾಜಿ ನಾನು ಓದ್ಲಾ? ನಿರ್ಮಲಾ ಮಾತಾಜಿ ಓದಿ. ನಿರ್ಮಲಾ ಮಾತಾಜಿ ಓದಿ. ಅನುಷಗ್ನ ಕರ್ಮ ಏಹಿ ಅಸುರ ಮರಣ ಕೃಷ್ಣನ ಪೇರು ಏಲಾಗಿ ಅವತಾರ ಕಹಿಸೆ ಮೂಲ ಕಾರಣ. ಹರೇ ಕೃಷ್ಣ. ಶ್ಲೋಕ 14. ಅನುಷಂಗ ಕರ್ಮ ಅಸುರ ಮರಣ ಏಲಾಗಿ ಅವತಾರ ಕಹಿಸೆ ಮೂಲ ಕಾರಣ. ಹರೇ ಕೃಷ್ಣ. ಮಂಗಳ ವಿ ಮಾತಾಜಿ ಶ್ಲೋಕ ಶಬ್ದಾರ್ಥ ಅನುವಾದ ಓದಿ ಮಾತಾಜಿ. ಮಂಗಳ ವಿ. ಹರೇ ಕೃಷ್ಣ ಮಾತಾಜಿ. ಅನುಷಗ್ನ ಕರ್ಮ ಹೇಹಿ ಅಸುರ ಮರಣ ಏಲಾಗಿ ಅವತಾರ ಕಹಿಸೆ ಮೂಲ ಕಾರಣ. ಅನುಷ್ಠಗ ಕರ್ಮ ಎರಡನೆಯ ಕೆಲಸ. ಹೇಹಿ ಈ ಅಸುರ ರಾಕ್ಷಸರ ಮಾರಣ ಕೊಲ್ಲುವುದು. ಅಹಂ ರಾಗಿ ಉದ್ದೇಶದಿಂದ ಅವತರಿಸುವುದು. ಕಹಿ ಹೇಳುತ್ತೇನೆ. ಮೂಲ ನಿಜವಾದ ಕಾರಣ ನೆಪ. ಅನುವಾದ. ಹೀಗೆ ಭಗವಂತನ ಅವತಾರಕ್ಕೆ ಅಸುರ ಸಂಹಾರವೇನಿದ್ದರೂ ಎರಡನೆಯ ಕಾರಣ. ಭಗವಂತನ ಅವತಾರಕ್ಕೆ ಇದ್ದ ಮುಖ್ಯ ಕಾರಣವನ್ನು ನಾನೀಗ ಹೇಳುತ್ತೇನೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಅನುವಾದ ಶಿಲ ಪ್ರಭುಪಾದವರಿಂದ, ಶಿಲ ಪ್ರಭುಪಾದವರಿಗೆ ಜಯವಾಗಲಿ. ಹೀಗೆ ಭಗವಂತನ ಅವತಾರಕ್ಕೆ ಅಸುರ ಸಂಹಾರವೇನಿದ್ದರೂ ಎರಡನೇ ಕಾರಣ. ಅದಕ್ಕೆ ಇಲ್ಲಿ ಅನುಷಂಗಿಕ ಕಾರಣ ಅಥವಾ ಅನುಷಂಗ ಕರ್ಮ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಎರಡನೇ ಕಾರಣ ಅದು. ಭಗವಂತ ಸಂಹಾರ ಮಾಡೋದು ಎರಡನೇ ಕಾರಣ. ಭಗವಂತನ ಅವತಾರಕ್ಕೆ ಇದ್ದ ಮುಖ್ಯ ಕಾರಣ ನಾನೀಗ ಹೇಳುತ್ತೇನೆ ಅಂತ ಹೇಳ್ಬಿಟ್ಟು ಈಗ ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಇವಾಗ ನಾವು ಸಹ ಈ ಭೌತಿಕ ಪ್ರಪಂಚದಲ್ಲಿ ನೋಡಿದ್ರು ಸಹ ಇವಾಗ ಅಕಸ್ಮಾತ್ ಯಾರಾದ್ರೂ ಒಂದು ಮಗುವನ್ನ ಯಾರಾದ್ರೂ ಅಪಹರಿಸ್ಬಿಟ್ರೆ ಈಗ ಆ ತಂದೆ ತಾಯಿಗಳು ಆ ಮಗುವನ್ನ ಹುಡುಕ್ತಾ ಇರ್ತಾರೆ.
ಸೊ ಮಗುವನ್ನ ಹುಡುಕ್ತಾ ಇದ್ದಾಗ ಮೂಲ ಕಾರಣ ಏನು ಅಂತಂದ್ರೆ ಆ ಮಗುವನ್ನ ಅವ್ರು ಪಡ್ಕೊಳೋದು, ವಾಪಸ್ ಪಡ್ಕೊಳೋದೇ ಹೊರ್ತು ಅಲ್ಲಿ ಯಾರು ಅವ್ರನ್ನ ಕತ್ಕೊಂಡು ಹೋಗಿದ್ದಾರೆ ಅವ್ರಿಗೆ ಶಿಕ್ಷೆ ಕೊಡೋದಲ್ಲ. ಹೌದು, ಯಾರು ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಸಿಗ್ಬೇಕು, ಆದ್ರೆ ಮೂಲ ಕಾರಣ ಏನು, ಅವ್ರ ಮಗು ವಾಪಸ್ ಬಂದ್ಬಿಡ್ಬೇಕು ಅಲ್ವಾ. ಅದೇ ತರನೇ ಇಲ್ಲಿ ಭಗವಂತನಿಗೂ ಸಹ ಅಸುರ ಸಂಹಾರ ಅದು ಎರಡನೇ ಕಾರಣ. ಮೂಲ ಕಾರಣ ಈಗ ಕುಶಲದಾಸ ಕವಿರಾಜ ಗೋಸ್ವಾಮಿ ಅವರು ಹೇಳ್ತಾ ಇದಾರೆ ನಮ್ಗೆ. ಶ್ಲೋಕ 15-16. ಪ್ರೇಮರಸ ನಿರ್ಯಾಸ ಕರಿತೆ ಆಸ್ವಾದನ, ರಾಗ ಮಾರ್ಗ ಭಕ್ತಿ ಲೋಕೆ ಕರಿತೆ ಪ್ರಚಾರಣ. ಪ್ರೇಮರಸ ನಿರ್ಯಾಸ ಕರಿತೆ ಆಸ್ವಾದನ, ರಾಗ ಮಾರ್ಗ ಭಕ್ತಿ ಲೋಕೆ ಕರಿತೆ ಪ್ರಚಾರಣ. ರಸಿಕ ಶೇಖರ ಕೃಷ್ಣ ಪರಮ ಕರುಣ, ಏದು ಈ ಹೇತು ಐತೆ ಇಚ್ಚಾರ ಉದ್ಗಮ. ರಸಿಕ ಶೇಖರ ಕೃಷ್ಣ ಪರಮ ಕರುಣ, ಏದು ಈ ಹೇತೆ ಐತೆ ಇಚ್ಚಾರ ಉದ್ಗಮ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ರತ್ನ ಮಾತಾಜಿ ಶ್ಲೋಕ ಓದಿ. ಮಾತಾಜಿ. ಪ್ರೇಮ ರಸ ನಿರ್ಯಾಸ ಕರಿತೆ ಆಸ್ವಾದನ, ರಾಗ ಮಾರ್ಗ ಭಕ್ತಿ ಲೋಕೆ ಕರಿತೆ ಪ್ರಚಾರಣ. ರಸಿಕ ಶೇಖರ ಕೃಷ್ಣ ಪರಮ ಕರುಣ, ಏತು ಐತೆ ಇಚ್ಚಾರ ಉದ್ಗಮ. ಗಾಯತ್ರಿ ದೇವಿ ಮಾತಾಜಿ ಶ್ಲೋಕ ಓದಿ. ಪ್ರೇಮ ರಸ. ಒಂದ್ ನಿಮಿಷ ಮಾತಾಜಿ, ಬಾಕಿಯವರಿಗೂ ಚಾನ್ಸ್ ಕೊಡೋಣ. ಗಾಯತ್ರಿ ದೇವಿ ಮಾತಾಜಿ ಓದಿ. ಹಾ, ಒಂದ್ ನಿಮಿಷ. ಶ್ಲೋಕ ಓದ್ಬೇಕಾ ಮಾತಾಜಿ? ಹೌದು. ರಸಿಕ ಶೇಖರ ಕೃಷ್ಣ ಪರಮ ಕರುಣ, ಈ ಹೇತು ಐತೆ ಇಚಾರ ಉದ್ಗಮ. ಮತ್ತೆ ಮೇಲಿಂದ ಎರಡು ಓದ್ಲಿಲ್ಲ. ಪ್ರೇಮರಸ ನಿರ್ಯಾಸ. ಹರೇ ಕೃಷ್ಣ. ಶ್ಲೋಕ 15-16. ಪ್ರೇಮರಸ ನಿರ್ಯಾಸ ಕರೆತೆ ಆಸ್ವಾದನ, ರಾಜ ಮಾರ್ಗ ಭಕ್ತಿ ಲೋಕೆ ಕರಿತೆ ಪ್ರಚಾರಣ. ರಸಿಕ ಶೇಖರ ಕೃಷ್ಣ ಪರಮ ಕರುಣ, ಏದು ಈ ಹೇತು ಐತೆ ಇಚ್ಚಾರ ಉದ್ಗಮ. ಓದಿ. ಮಂಜುಳಾ ಸುರೇಶ್ ಮಾತಾಜಿ ಅರ್ಥ ಎಲ್ಲ ಓದಿ. ಹರೇ ಕೃಷ್ಣ ಮಾತಾಜಿ. ಪ್ರೇಮರಸ ದೈವ ಪ್ರೇಮವೆಂಬ ರಸದ ರುಚಿಯು ನಿರ್ಯಾಸ ಸಾರ, ಕರಿತೆ ಮಾಡಲು, ಆಸ್ವಾದನ ಸವಿಯುವುದು, ರಾಗಮಾರ್ಗ ಸ್ವಯಂ ಪ್ರೇರಿತ ಆಕರ್ಷಣೆ, ಭಕ್ತಿ ದೈವಾಪಿತ ಸೇವೆ, ಲೋಕೆ ಜಗತ್ತಿನಲ್ಲಿ ಕರಿತೆ ಮಾಡಲು, ಪ್ರಚಾರಣ ಹರಡುವುದು. ರಸಿಕ ಶೇಖರ ಪರಮ ಹರ್ಷಭರಿತನಾದ ಕೃಷ್ಣ ಪ್ರಭು ಕೃಷ್ಣನು ಪರಮ ಕರುಣ ದಯಾಮಯನಾದ. ಈ ಎರಡು ಹೇತು ಕಾರಣಗಳು, ಹೈತೆ ಇಂದ, ಇಚ್ಚಾರ ಅಪೇಕ್ಷೆಯಿಂದ, ಉದ್ಗಮ ಹುಟ್ಟಿದನು. ಅನುವಾದ. ಶೀಲ ಪ್ರಭುಪಾದರಿಗೆ ಜಯವಾಗಲಿ. ಭಗವಂತನು ಅವತರಿಸಲು ಅಪೇಕ್ಷೆ ಪಟ್ಟಿದ್ದಕ್ಕೆ ಎರಡು ಕಾರಣಗಳುಂಟು. ದೈವ ಪ್ರೇಮದ ಮಾಧುರ್ಯವನ್ನು ಸವಿಯಲು ಪ್ರಭುವು ಅಪೇಕ್ಷೆ ಪಟ್ಟನು ಎಂಬುದು ಮೊದಲನೆಯ ಕಾರಣ. ಲೋಕದ ಜನರು ಸ್ವಯಂ ಪ್ರೇರಣೆಯಿಂದ ಉದಿಸಿದ ಆಕರ್ಷಣೆಯ ವೇದಿಕೆಯ ಮೇಲಿನಿಂದ ಮಾಡುವ ಭಕ್ತಿ ಸೇವಾ ಕ್ರಮವನ್ನು ಪ್ರಚಾರ ಮಾಡಲು ಪ್ರಭುವು ಬಯಸಿದನು ಎನ್ನುವುದು ಎರಡನೆಯ ಕಾರಣ. ಆದ್ದರಿಂದ ಪ್ರಭು ಕೃಷ್ಣನು ಪರಮ ಹರ್ಷ ಚಿತ್ತನೆಂದು ಎಲ್ಲರಿಗೂ ಮೇಲಾದ ದಯಾಮಯನೆಂದು ಖ್ಯಾತಿವೆತ್ತಿದ್ದಾನೆ. ಭಾವಾರ್ಥ. ಭಗವಾನ್ ಕೃಷ್ಣನು ಅವತರಿಸಿದ ಕಾಲದಲ್ಲಿ ಭಕ್ತಿ ಶೂನ್ಯರಾದ ಕಂಸ ಹಾಗೂ ಜರಾಸಂಧನಂತಹ ಅಸುರರನ್ನು ಸಂಹರಿಸುವ ಕೆಲಸವನ್ನು ಕೃಷ್ಣನ ಶರೀರದಲ್ಲಿದ್ದ ವಿಷ್ಣುವು ಮಾಡುತ್ತಿದ್ದನು. ಈ ತೆರೆನ ಸುವ್ಯಕ್ತ ಸಂಹಾರ ಕಾರ್ಯವು ನಿತ್ಯ ವಿಧಿ ಎಂಬಂತೆ ನಡೆಯಿತು. ಅಷ್ಟೇ ಅಲ್ಲ, ಈ ಕಾರ್ಯವು ಕೃಷ್ಣನಿಗೆ ಅತಿ ಮುಖ್ಯವಾದದ್ದು ಆಗಿತ್ತು. ಬ್ರಜಭೂಮಿಯಲ್ಲಿ ತಾನು ತೋರುತ್ತಿದ್ದ ಲೀಲೆಗಳನ್ನು ನಾಟಕೀಯವಾಗಿ ಬಿತ್ತರಿಸುವುದು ಮತ್ತು ಜೀವಿ ಹಾಗೂ ಪರಮ ಪ್ರಭುವಿನ ನಡುವಿನ ಪ್ರೇಮ ವಿನಿಮಯದ ದಿವ್ಯ ರಸಾನುಭವವನ್ನು
ಅದರ ಪರಮಾವಧಿಗೆ ಒಯ್ದು ತೋರಿಸುವುದು ಇವು ಪ್ರಭುವಿನ ಅವತಾರದ ಹಿಂದಿದ್ದ ನಿಜವಾದ ಉದ್ದೇಶಗಳು. ಈ ಪರಸ್ಪರ ರಸ ವಿನಿಮಯಗಳ ಪ್ರಕ್ರಿಯೆಗಳನ್ನು ಅಥವಾ ದಿವ್ಯ ನೆಲೆಯಲ್ಲಿ ನಿಂತು ಭಾವಾವೇಶದಿಂದ ಮಾಡುವ ಭಕ್ತಿ ಸೇವೆಯನ್ನು ರಾಗಭಕ್ತಿ ಎಂದು ಕರೆಯುತ್ತಾರೆ. ವಿಧಿಭಕ್ತಿ ಅಥವಾ ನಿಶ್ಚಿತ ನಿಯಮಗಳಿಗೊಳಪಟ್ಟು ಮಾಡುವ ಭಕ್ತಿ ಸೇವೆಗಿಂತ ರಾಗಭಕ್ತಿಯು ತನಗೆ ಇಷ್ಟವಾದದ್ದೆಂದು ಬದ್ಧ ಜೀವಿಗಳಿಗೆ ತಿಳಿಸಲು ಭಗವಾನ್ ಶ್ರೀ ಕೃಷ್ಣನು ಬಯಸುತ್ತಾನೆ. ರಸೋ ವೈಸಹ ಪರಮ ಸತ್ಯನು ಎಲ್ಲಾ ಪ್ರೇಮ ಭಾವಗಳ ಕೋಶ ಎನ್ನುವ ಮಾತು ವೇದಗಳಲ್ಲಿ ತೈತರಿಣೀಯ ಉಪನಿಷತ್ತು 2.7 ಬರುತ್ತದೆ. ಅಷ್ಟೇ ಅಲ್ಲ, ಪರಮಸತ್ಯನು ಕಾರಣರಹಿತವಾಗಿಯೇ ಪೂರ್ಣನಾಗಿದ್ದಾನೆ ಮತ್ತು ರಾಗಭಕ್ತಿಯ ಭಾಗ್ಯ ವಿಶೇಷವನ್ನು ನಮಗೆ ಅನುಗ್ರಹಿಸಲು ಬಯಸುತ್ತಾನೆ. ಹೀಗೆ ಕೃಷ್ಣನು ತನ್ನದೇ ಅಂತರಂಗ ಶಕ್ತಿಯಿಂದ ಉದಿಸಿದನು. ಅವನು ಅವತರಿಸುವುದಕ್ಕೆ ಬೇರೆ ಯಾವುದೇ ಹೊರಗಿನ ಶಕ್ತಿಯ ಒತ್ತಾಯವಿರಲಿಲ್ಲ. ಮಾತಾಜಿ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ನಾಳೆ ಇದನ್ನ ಡಿಸ್ಕಸ್ ಮಾಡೋದ. ಅಟೆಂಡೆನ್ಸ್ ಹರೇ ಕೃಷ್ಣ. ಹರೇ ಕೃಷ್ಣ. ಓಕೆ ಓಕೆ. ಅಟೆಂಡೆನ್ಸ್ ಚೈತನ್ಯ ಚರಿತಾಮೃತ ಗ್ರಂಥ ಕಿ ಜೈ, ಶ್ರೀಲ ಪ್ರಭುಪಾದ್ ಕಿ ಜೈ, ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಕಿ ಜೈ, ಷಡ್ ಗೋಸ್ವಾಮಿ ಕಿ ಜೈ, ಚೈತನ್ಯ ಮಹಾಪ್ರಭು ಕಿ ಜೈ, ಪಂಚತತ್ವ ಕಿ ಜೈ, ಇಲ್ಲಿ ನೆರೆದಿರುವ ಅನಂತ ಕೋಟಿ ವೈಷ್ಣವ ಭಕ್ತರ ವೃಂದ ಕಿ ಜೈ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ನಾಗಮಣಿ ಮಾತಾಜಿ ಧನ್ಯವಾದಗಳು ನಿಮ್ಗೆ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು. ಧನ್ಯವಾದಗಳು. ಎಲ್ಲರೂ ಅಟೆಂಡೆನ್ಸ್ ಹಾಕಿ ಮಂಗಳಾರತಿಗೆ ಎಲ್ಲರೂ ಬನ್ನಿ ಬೆಳಿಗ್ಗೆ. ಆಯ್ತು ಮಾತಾಜಿ. ಹರೇ ಕೃಷ್ಣ. ಮಂಗಳವಿ ಮಾತಾಜಿ, ನೀವು L5 ಅಲ್ಲ? L5 ಮಂಗಳವಿ ಮಾತಾಜಿ? ಹರೇ ಕೃಷ್ಣ ಮಾತಾಜಿ. ನೀವು L5 L4? L5 ಮಾತಾಜಿ. L5 ಮಾತಾಜಿ. ಓಕೆ ಓಕೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಟೆಂಪಲ್ ಲಿಂಕಿಗೆ ಜಾಯ್ನ್ ಆಗಿ L5 ನಾಳೆ ಬೆಳಿಗ್ಗೆ, ದಿನ ಬೆಳಿಗ್ಗೆ ಬರ್ಬೇಕಂತೆ. ಮಾತಾಜಿ ಎಂಡ್ ಮಾಡದ? ಮಾಡಿ ಮಾತಾಜಿ, ಅಟೆಂಡೆನ್ಸ್ ಹಾಕಿದ್ದಾರೆ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ 4 ಮಾತಾಜಿ. 4:15. ಹಾ ಸರಿ ಮಾತಾಜಿ.